ಈ ಸತ್ಯ ಬಿಡುತ್ತ ಅತ್ಯಷ್ಟೇ ನಮ್ಮ ಸರಿ
ನಮ್ಮ ಅಪ್ಪಾಜಿನ ಜಾಗ ಸುತ್ತದು ಐದಲ ಮನಸ್ಸು ಕಳಕೊಡ್ತು ಕೋಡು ಮಾಡಂಚಿನ ಸರಿ ಬರವು ಸರವು ಮಾತ್ರ ಕಲ್ಪಾಯ ಖಂಡಿತವಾದ ವಿದ್ಯೆ ಬಂದ ಜ್ಯೋತಿಗೂ ಬುದ್ಧಿ ಬಂದ ಎಣ್ಣೆನ ಪಾರ್ತು ಸರಿ ಪ್ರಕಾಶ ಬಂದ ಪ್ರತಿಫಲ ಪಡೆದು ಅರಮನೆಗೆ ಬರ್ತದೆ ಅವೇತೋ ಸಮಯ ಭಕ್ತರಂಚಿನ ಎಂಟಿಗೆ ಅಂಚಿನ ಫುಲ್ಲಾಗಿ ಐತಾರೆ ಲೆಕ್ಕರು ಅಲ್ಲ ಯುಕ್ತ ಕಡಿತಾಪಂಚಿನ ಉದ್ಯೋಗ ನಮ್ಮ ಕಿರುವೆಲ್ಲ ಕೊಡ್ತೇವೆ ಅದು ಕೊಟ್ಟಿದಂತ ಉದ್ಯೋಗ ಬಹಳ ನಿಷ್ಠೆ ನಮ್ಮ ಮಂತ್ರವನ್ನು ಬರಲಿಲ್ಲ ಅಣ್ಣ ಇಷ್ಟವನ್ನು ಸುದ್ದಿಲಿಕ್ಕೆ ಈ ಊರಿನ ಬರ ಊರಿಗೆ ಹೋದ ಎಂಟಿನೆಲ್ಲ ವೇತನ ಐತಿಲ್ಲ ಬಯ್ಯದ ಗೊತ್ತದು ಇಲ್ಲಡೆ ವರ್ಪಿನಂಚಿತ್ತಿನ ಗೊತ್ತದು ದಾದನ ಒಂದು ವಿಕಾರವಾಗಿ ನಂಚಿತ್ತಿನ ರೂಪಗೆ ಅವರ ಪುನರು ಕೊಡ್ತೋ ನಿಮಗೆ ಅವರ ಆನರು ಕೊಡ್ತೋ ನಿಮಗೆ ಕಲ್ಪನ ಸ್ವರ ಬುಲ್ಪುರ ಸ್ವರ ಅಂಚಾದಿ ಪುಣಗ ಒಂದು ದಾದಾ ಅಂದ ಬಂಡಗ ಊರ್ದಗಳು ಒಂಜಿ ಬಂಡಿ ಒಂದು ಪ್ರೇತ ಒಂದು ಮಾಸ್ತಿ ಒಂದು ಭೂತ ಯಾನ್ ಕಂಡಿನ ಊರ್ದಗಳು ಸಾರಾ ಹಣ್ಣು ಅಂಚ ಬಂದು ಅಕಾಲ ಮಾತಾಡಗೇನು ಇನ್ನು ಸರಿಯಾ ತಪ್ಪೇ ಒಂದು ಪಣ್ಣೆ ಮಾತಾಡಗೆ ಅಂದ್ರೆ ಅಲ್ಲಿ ನಮ್ಮ ಅದೇವೆಂದು ಅಂಚ ಒಂಜಿ ಬಂಡಿ ಏನಾಯ ಸತ್ಯ ಸಂಗತಿನ ತಿಳಿದು ಬರ್ಬೇಡ ಅಲ್ಲಿ ಇನ್ನೊಂದು ಗೊತ್ತೇ ಅರಸುಲು ಒಂಜಿ ವಿಚಾರ ಉಂಟು ನಮ್ಮ ಇದ್ದ ಉಂಟ ಅರಸು ದಾದಿ ಕಮ್ಮಿ ಬಂದದೇನ ತಿಂತಿನ ಕಾವ ತುತ್ತೈತ ಕಾವ ಕಮ್ಮಿ ಬಂದೇನ ಇಜ್ಜತ್ತ ಅಂಚಾಡಿ ಈ ವಿಚಾರ ನಮತ್ತ ಅಗತ್ಯ ಇಚ್ಚಿ ಈ ವಿಚಾರ ನಮ್ಮ ಮೂಲೆ ಬಿಟ್ಟು ಉಂಟ ಬಿಡಿ ಸರಿಯವರ ಆಲೋಚನೆ ನಮಕ್ ಗೋಡೆನ ಅತಿಪ್ಪು ಅಂಚಂದ್ರೆ ನಮಗ್ ಸಂತೋಷ ಇಪ್ಪಡು ನಾನು ಕಾರಣ ಅರಸಲಿ ಅಂದ ಆನ ಊರು ಬೇಕತ್ತು ನಮ್ಮ ಊರು ಬೇಕತ್ತು ಅವಂದು ಅದಕ್ಕೆ ಕಷ್ಟವರ್ತನ ಮಾಡ ನಮ್ಮ ಸುಕೋಟಿಪ್ಪರ ಸಾಧ್ಯ ಉಂಟ ಅಂಚಾದ್ರೆ ಅವು ಅನ್ನ ಕಷ್ಟ ಊರ್ದ ಜನಕ್ಕೆಲ್ಲ ಕಷ್ಟ ಅಂದಿದೆ ಅಕ್ಕನ ಕಷ್ಟವು ನಮ್ಮ ಕಷ್ಟ ಎನ್ನಿದು ಆಯ್ನ ಆತು ಬೇಗ ವಿಚಾರ ಕಾದ ಪಟ್ಟಣ ಸತ್ಯ ಶೋಧನೆ ಮಾಡ್ಕೊಳ್ಳಿ ನಮ್ಮ ಹತ್ರ ಆಸಕ್ತಿ ದಿಕ್ಕು ನಮ್ಮ ಸೈತು ತೂಕ ಆಯ್ತು ದಾದ ಸತ್ಯವನ್ನು ತಿಳಿಯೋಣ ಅಂದ ಈ ಉಲ್ಲತ್ತ ಯಾರು ಬರ್ಬೇಕು
ಅಂದೆ ಹತ್ತೋದು ಕೈ ಕೊಡೋದು ಚೆನ್ನ ಉಂಟುದಾನೆ ತೆರೆಯೋಟ ತೆರೆಯೋಟ ಇದನ್ನು ಉಳ್ಕೊಳ್ಳೋದು ಬಿಡೋಣ ಏನಂತ ಈ ಬಜೆಟ್ ಮುಗಿದು ಹೆಂಗಡ ಬಚ್ಚೆಲ್ಲ ಬಾಜೆಲ್ಲ ಯಾರು ಬರೇ ನಮ್ಮ ಆಡಳಿತಗಳು ಈಗಿನ ಸಲಹೆ ಸೂಚನೆಗಳಾತ್ರ ಈ ಊರುಡ ದಾಲ ಕಷ್ಟಕ್ಕೆ ಅತ್ತ ಹರಿಬುರ್ಲದ ಆಡಳಿತ ಸತ್ಯಶೀಲನ್ನ ಅಂಚಂದ ನಮ್ಮ ಆಡಳಿತಗಳು ಹೊರ ಊರದ ಅಡಗದಂಡ ಮಕ್ಕಳವನಿಗೆ ಅತ್ತ ನಮ್ಮ ಸತ್ಯ ಸಾಮರ್ಥ್ಯ ಹೊರ ಊರದ ಅಡಗದಂಡ ಮತ್ತೆ ನನ್ನ ಸೋಲೆ ಮಿಕ್ಕಾಗ ಹೋಗುವ ಉದ್ದೇಶಗಳು ಈ ಊರು ಪ್ಲೇಯರ್ ಹಚ್ಚಿ ಅಂಚಂದ ಕಲ್ವೇರು ಉಳ್ಳೆ ನಮ್ಮ ಊರು ದಯವಂಡ ಸತ್ಯ ಅತ್ತ ಆಡಳಿತ ಅಂಚಂದು ಅಂಚಂದ ಕಲ್ವೇರು ಇಚ್ಚೇರಿ ಹರಿಬುರ್ಲದ ಆಡಳಿತ ಅಂದು ಆಡಳಿತ ಊರದ ಜನಕ್ಕೆ ಊರ ಮತ್ತೊಂದು ದೂರನ್ನು ಬರ್ಜೇರಿ ಈ ಒಟ್ಟು ನಮ್ಮ ರಾಜಕೀಯದ ವಿಷಯ ಅದರ ಒಂದು ಕಪ್ಪು ಚುಕ್ಕೆ ಓದಿದ ಕಾರಣ ಇದಕ್ಕೆ ಸಿರಿದಿಂದ ಜನ ತಿಳಿಯಾಗಿ ಊರ ಜನಗಳ ತೂಗುವಂತೆ ನಮ್ಮ ಸತ್ಯವ್ರತ ಸಂದಿನ ಕಾಡಡು ಅದನ್ನು ಮಾಯಕದ ಶಕ್ತಿ ಗೋಚರವಾಯನ ತೋಜನ ಈ ಶಕ್ತಿ ಆ ಕಣ್ಣು ವೇತರು ತುಯ್ಯರ್ದಿಕ್ಕಿಲ್ಲ ಅವೇತ ಜನ ನೆತ್ತಿರಬೇಕು ಸೈತಿರಿಗೆ ಅವೇತ ಜನ ಪ್ರಾಣನ ಕಲೆ ಹೊಂದಿರಿ ಮಾತ ಆವತ್ತುಂಟು ಅಪ್ಪಗೆ ಯಾನಿಗೆ ಯೋಚನೆ ಬಂತೆ ನಿತ್ತ ಸತ್ಯ ಶೋಧನ ಅವರು ಅವು ಹೆಂಚಿನ ತಿಳಿಯುವರು ಅವು ಭೂತನ ಪ್ರೇತನ ಪಿಶಾಚಿ ಹೆಂಚಿನ ತಿಳಿಯುವರು ಐಕ್ಯಮುಖ ಪರಿಮಾರ್ಜನೆ ನಾಡಿಗೆಂದು ತೆರೆದು ಇನ್ನು ನಮ್ಮ ಕಡಿಮೆ ಯಾನೇ ಕಾಂಗದನ ದೇವರು ಅಂಚಂದ ಕಾಡ ಸಾಗಿపోయేది ఆ భూతన ప్రేతన మూల శోధన అంటే అంచంద పోయేది గడ 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 నాకుంద ఆనే బాకి ముట్ట ಗೊತ್ತೆ ನೆತ್ತನ ಕಕ್ಕದು ಸೈತೆ ಅಪ್ಪ ಅಪ್ಪನ ಬಾಯಿಡ ಬರ್ತದೆ ಒಂಜಿ ಭೂತ ಪ್ರೇತ ಪಿಶಾಚಿ ಒಜಗಿ ನಮ್ಮದ ಬಂದಿ ಅಪ್ಪ ತೀರ್ಮಾನ ಒಂಜಿ ನನ್ನ ಊರ್ದಕ್ಕೆ ಉತ್ಪಾದನೆ ಕೊಡ್ತನತ್ತಿ ಆ ಯಾನೆ ಹೋದು ತೂದು ಐಕೆ ಪರಿಮಾರ್ಜನೆ ನಾಡಿಕೊಂಡು ತೀರ್ಮಾನ ಜೊತೆಗೆ ಊರ್ದ ಲಕ್ಷಣ ಇರುವಂತಲೇ ಇದರ
ಬಂದ ಇಲ್ಲವ ಈ ರೀತಿ ಕೂಡ ಮತ್ತೆ ಆ ಕೊಟ್ಟು ಕಾಟು ಮುಳ್ಳಿಟ್ಟಿರುತ್ತಾಗ ನಾನು ಕೈತು ಇನ್ನು ಮಲ್ಲ ಗುಣ ಈಗ ಬಿದ್ದಾಳ ಇತ್ತಲ್ಲಿ ಪಾತ್ರ ಬಂದರು ಕಾಡು ಪ್ರೇತ ಕೊಣ್ಣ ಪ್ರೇತ ಆ ಹೊನ್ನನ ಪ್ರೇತನ ಭೂತನ ಹೋಗುವುದು ನಮ್ಗೆ ಗೊತ್ತಿತ್ತು ಯಾವ ವ್ಯವಸ್ಥೆ ಬಂದಿಟ್ಟದ್ದು ಗೊತ್ತುಂಟು ಇಲ್ಲಿಂದ ಸಮಾರಂಭ ಬರ್ತದೆ ತುಂಬೆ ಕೇರಳದ ಮಂತ್ರವಾದಿ ಕರ್ಪುಳಿಯೇ ಇಂಚ ಉಪದ್ರ ಕೊಟ್ಟು ನೆಕ್ಕೆ ಕಡಪುಡು ಕರ್ಪುಡುಕೊಳ್ಳಿ ಬೆಂದನ ಮೇಲೆ ತತ್ತು ಯಾವುದು ಹಣವು ಕೊರಿಯ ಬಂಡೆರಡು ನಮ್ಮ ಬಂದರಿದ್ರೆ ನಮ್ಮ ವ್ಯಕ್ತ ನಮ್ಮಕ್ಕೆ ಇಟ್ಟು ನಾವು ಉಪಯೋಗ ಕೊಡ್ತು ಕಡ್ತು ಮೇಲೆ ತಂತ್ರಿ ಬೇರೆ ಕಡ್ತು ತಂತ್ರಿ ಮುಂದೆ ಬಂದ ಒಂದಿನ ಭೂತ ಅಂತ ಯಾರು ಪಣ್ಣು ಒಂದು ಆಹ್ವಾನ ಬಂತು ಈ ಶಕ್ತಿಯ ಸೇರೋದು ನಮ್ಮ ದೇವಸ್ಥಾನ ಭೂತಸ್ಥಾನಗಳು ಮುಳ್ಪಟ್ಟು ಕೆತ್ತಲು ಮುಲ್ಪ ಕುಳ್ಳ ಈ ಕುಳ್ಳವರ ಪತ್ತುಳ ಸುಲಭ ಕಡ್ತು ಹೊಡೆಯ ಬೈಕೆ ಇತ್ತೆ ಯಾವ ತೀರ್ಮಾನ ಕೊಟ್ಟು ಯಾನ ಬಿದ್ದಾಗ ಮೂಲ ಶೋಧನ ನಮ್ಮ ಈಟೆಗೆ ಮುಕ್ತ ಇದಕ್ಕೆ ಮುಚ್ಚಿಲ್ಲ ನಮ್ಮ ಯಾವ ಏತಿದೆ ನಮ್ಮ ತೀರ್ಪುನೆ ಎಲ್ಲ ತುಂಬಾ ಒಬ್ಳು ಬಚ್ಚ ಈಗ ಗೋಪುರ ಸಾಲವನ್ನದ ಯಾನೇ ತರಬಿಡುವುದಿಲ್ಲ ಹೌದಾ ಅಂತ್ಯಕ್ಕೆ ಇಷ್ಟ ಸಂದರ್ಭ ಕೇಳಿದ ಅರ್ಥನೇ ಬೇಕಾಮ ಸಂದರ್ಭ ಸರಿಯಿತಿ ಹಾಗೆಯೂ ಕೋರುವುದ ಇನ್ನ ವ್ಯವಸ್ಥೆ ಸರಿಯಾಗಿ ಮುಖ ಈಡೇರಿ ಬರುವುದು ಒಂದು ವೇಳೆ ಈರೆಗಳದಾಲ ಹೆಚ್ಚಿಗೆ ಆಂಡದ ನನ್ನ ಅತ್ತಿತ್ತಿನ ಸಂದರ್ಭ ಬಂದಾಗ ಎನ್ನು ಮನಸ್ಸಿನ ಅಸಂಗ ಹಾಗೆ ತರುಪುಗಳು ಗೋಪುರಕ್ಕೆ ಬೇಕಾದ್ರೆ ನಿತ್ಯದ ಅಚ್ಚ ನೀರು ಮಾಡ್ಕೊಂಡು ಬಾಯರ ಬರಲಿ ನೀರು ಅಂತ ಯಾರು ಮಾಡ್ಕೊಂಡು ಗೋವರು ಯಾಕಂದ್ರೆ ಊಟಕ್ಕೆ ಕಷ್ಟ ಎಣ್ಣ ಕಷ್ಟ ಬರ್ತೀನಿ ಅಂಚೆ ನಿವಾರಣೆ ಮಾಡ್ಕೊಡೋದು ಎಣ್ಣ ಕಷ್ಟ ಅಂತ ಈ ಮಾಡ್ಕೊಂಡು ಬಾಯರ ಬರ್ತೀನಿ ಯಾರು ನೋಡು ಯೋಚನೆ ಅಂತ
ಧರ್ಮದ ದಂಡದ ಬಿಸಿ ಸತ್ಯದ ಸಾಧನೆ ನೀತಿ ನ್ಯಾಯನೇ ಅಧಿಕಲ್ಲಾಗುತ್ತದೆ. ರತ್ನ ಸಿಂಹಾಸನವನ್ನು ಕುಳಿದು ಮುಟ್ಟದಲ್ಲಿ ಬರುವ ಪಾತ್ರಗಳನ್ನು ಕುಣಿದು ಪ್ರಜಾಜನತೆಯಲ್ಲಿ ಯೋಗಕ್ಷೇಮ ತೆಗೆಯಲು ಅದನ್ನ ಕಷ್ಟ ಸುಖವನ್ನು ಅರ್ಥ ಬಂತಂದು ಅದರಿಂದ ಚೌಕಲ್ಲ ಕಲಿತು ಒಂದು ಬರ್ಕೊಂಡ್ರೆ ಇವು ನರ್ಸು ಎನ್ನಪ್ಪಾಜಿ ಕುಟುಂಬದ ಸೊಳ್ಳೆ ಸಂದವದೆ ನಿಖಿಲಿರುವ ಸಂಭಾಷಣೆಯನ್ನು ನಿಖಿಲಿಗುರಿ ಈ ಬೋರ್ಬೆ ಕಾಡಿನ ಬರ್ತಾರೆ ಓ ಚಿನ್ನ ಮಂತ್ರಗಳ ಬರ್ತಾರೆ ಐದು ಬರುತ್ತೆ ಭಾರವತ್ತೆ ಎಂಚಿನವೇ ಪಡಪದಿ ಆಶೀರ್ವಾದ ಮಕ್ಕಳೇ ಕಾಡಿಗೆ ಹೋದು ಇತ್ತಿರಬೇಕು ಕಾಡು ಕಾಡು ಬಂದದ ಹನುಮನ ಬಾರಿ ಮಲ್ಲ ಕಾಡಿದೆ ಸೇರಿದಿತ್ತು ನಮಗೆ ಕಾಡು ಮಲ್ಲ ಕಾಡು ಅದೇ ಅಂಚಂದ ಬಂದ ಈ ಗುರುಮಠದ ಇಂಚಪ್ಪ ಅರಮನೆ ಬತ್ತಿ ಸೇರಿದೆ ಆ ಗುರುಕುಲು ಬಂದಿದ್ದರಿಂದ ದೂರದಲ್ಲಿ ಕಾಡಲ್ಲಿ ಹೋಗ್ಲ ಕಾಡು ಅದೇ ಗುರುಕುಲು ಕಾಡ್ದ ನಡ್ಕೊಳ್ಳೋದು ಬಿಡ್ತಾರೆ ಖಂಡಿತ ಬಿಡ್ತಿದ್ದೀರಿ ಕಾಡ ಹೆಚ್ಚಿನ ಮೃಗೋಲಿತ್ತು ವಾ ನಡುಕು ಒಂದ ಬಿರಬರಡಿ ಬಂದು ನಾವು ಎಡಾನಗಿರಿ ಇತ್ತು ನಾವು ಪ್ರಿಯಾಕರು ಅಂಚದ ಈ ಬೋಪ ಬಂದ್ಪತ್ತ ಅವು ಸುಲಭದ ವಿಷಯ ನಮಗೆ ಐಕೆ ಏನು ಉಂಡಾಯ್ತು ಅನ್ನೋ ಗೊತ್ತಿತ್ತು ಇದ್ದೇನೆ ಪೋಯಿನ ಬಿರ ಮೆಂಚಿನ ಬಂದ ಬೇಕ ಜನ ನಿತ್ಯ ಕಪ್ಪು ಸೈತಿರು ಒಯ್ದು ಮುರುಗಲಡಿ ತಪ್ಪು ಕಾಡು ತೋಜಿನ ಮಾಯಕದ ಶಕ್ತಿ ಹತ್ರ ಬಣ್ಣಾರ ತುವಿನ ಕ್ಲೀನಿ ಮುಟ್ಟ ಬದುಕದ ಬೈದಿನ ಸೂಚಿ ನಾನು ಕೋಪೆನ್ ಬಂದ್ರೆ ಅವು ಸರಿಯಾಪಣ ಪಟ್ಟಿಗೆ ಬಲ್ಲ ಅದೇ ಬಗ್ಗೆ ತಾಯಿ ಸರಿಯಾಗಿ ಬಂದೆ ನಮ್ಮ ಚಾವಡಿಗೆ ಹೋಯ್ನಂಚಿನ 2 ಜನ ಜಮನೆ ನೆತ್ತ ಸೈತನ ಬಂದಾಗ ನಮ್ಮ ಇಷ್ಟದಾನ ಪ್ರಯೋಜನ ಬರಲಿ ಅತ್ಲೆಗೆ ಬರ್ಪಣಂಚಿನ ಕಷ್ಟ ನಂತೆ ಬರಡೆ ಎಲ್ಲ ಬರ್ಪಣ ಇನಿಯ ಬರಡೆ ಇನಿ ಬರ್ಪಣ ಕ್ಷಮತೆ ಬರಡೆ ಅನ್ನೋ ಕೋಪನೆ ಈ ಪಣ್ಣ ಪಾತ್ರ ಸತ್ಯ ಅರಸು ಮಗೆ ಪಂಪುರಾನೆ ಪಾತ್ರ ಈ ಗುರುಮಠದ ಚಪ್ಪಡ ಅರಮನೆ ಬಗ್ಗೆ ಸೇರ ಓಡಾಯಿನತ್ತು ಶಸ್ತ್ರ ವಿದ್ಯೆನ ಕಲ್ತದ ಪೂರ ಕಲ್ತದ ಅಂಚನ ಆ ಮಾಯಕದ ಶಕ್ತಿನ ಗೊತ್ತು ನನಗೆ ವಿದ್ಯೆ ಗೊತ್ತು ನಮಗೆ ಖಂಡಿತ ಗೊತ್ತು ಅಂಚನ ಅಂಚ ಪಾರವಲ್ಲಿ ಉಲಗು ಅಪ್ಪಜಿ ಪಲ್ಲಿ ಮಾಡುತ್ತಾರೆ ಫೋಮನಲ್ಲಿ ಗೊಚ್ಚ ಹೊಚ್ಚಿ ಚೆಕ್ ಕಡಲ ತಪ್ಪಯ ಅಂಬಸಂತೆ ಒಂದು ಅಪ್ಪಜಿ ಅಂಚನ ನೀರು ಬಂಡಿಲ ಕೊಡಕ್ಕೆ ಯಾರು ಕೋಪುನನೆ ಅಲ್ಪಂತದೆ ನೀನು ಅಂತೀವಿ ಅಂತಿಲ್ಲ ಕಿರಣ ಪುಣ್ಯ ಪದ ತಗೊಂಡೆ ಎಲ್ಲರ ಮನಸ್ಸಿಟ್ಟಿನ ಗಾಡಿ ಗೊತ್ತುಂಡ್ರ ಇಷ್ಟೇ ಹಿರಿಯಕ್ಕೆ ನಮ್ಗೆ ಆಶೀರ್ವಾದ ಬಂದ ಪಾತ್ರ ಅಷ್ಟ ಪುತ್ರಿ ಸೌಭಾಗ್ಯವತಿ ಪುಣ್ಣಗೆ ಆನಗಂಡ ಆನಗಂಡ ದೀರ್ಘಾಯುಷ್ ಎಟ್ಟೇಶ್ ಆನಂತ ಆವತ್ತಿ ದೇವರಿಗೆ ಮಾಡಿಸುವುದು ಅಂತ ಬಂದೆ ಒಂದು ತರಗಿ ಏನಪ್ಪ ಚೋರೆ ಆರು ಇಪ್ಪಳಕ್ಕೆ ಅಂಚದ್ದು ಒಬ್ಬನ ಬಣ್ಣದ ಕೋರ್ಚು ಅನ್ಬೇಕಂತೆ ನಾನು ಇಂಚವ ಸಾರಿ ಆರೆಗೆ ಆಸೆ ಇನ್ನೊಂದು ಉದ್ಯೋಗ ಮಾಡ್ತೀನಿ ಆಯ್ಕೆತ್ತೆ ಇನ್ನೊಂದು ಉದ್ಯೋಗ ಅಮ್ಮೆ ಮಗ್ಗೆ ಬಂತು ಅಂತಿಲ್ಲ ಆಯ್ತು ಬಿಡಬೇಕೆ ಅವರ ಸರಿ ಮಾಡ್ತೀನಿ ಕೊಡ್ಲಿ ಅವು ಎಂಟಿನ ಉಂಡ ತಾದಲ್ ಯಾರು ಬರ್ಬೇಕು ಇನ್ನೊಂದು ಸಾರಿ ನೋಡ್ಕೊಡ ಆರೇ ಏನ್ ಮಾಡ್ಬೋದಾದಲ್ಲಿ ಯಾರು ಮಾಡ್ಕೊಂಡೆ ನಮಗ 5 ಜನ ಹೊರಟು ಬತ್ತು ದಿನೇ ಕೆಲವು ಸಮಯ ಕರೀರತ್ತೆ ಆತ ಬತ್ತು ನಮಗೆ ಆ ಬತ್ತು ಎಷ್ಟು ಸಮಯ ಉಂಟು ನನ್ನ ನಿಜ ಗೊತ್ತಾಗ ಐದು ಪೂರ ನಮ್ಮ ವ್ಯವಸ್ಥೆ ಮಾಡ್ಕೊಂಡು ಯಾರು ಇಲ್ಲ ಯಾರು ಪೂರ ಇನ್ನ ಆಸೆ ಉಂಟು ಗೊತ್ತಾಗ ಹಿರಿಯರ ಆಶೀರ್ವಾದ ಅಂದ್ರೆ ಅಚ್ಚಲ್ಲಿ ಏನೇನ ಹೋಗ್ತೋಲಿಕ್ಕೆ ಕಾಲಿಗೆ ಯಾರು ಪೋಯರ ಪಟ್ಟ ಪೋಪ್ನ ದುಡ್ಡು ಹೋಗ್ತಾವ ಒಳ ಬಳ್ಳಿ ಮಗ ಮಗೆ ಅಂದ್ರೆ ಒಂದು ವೇಳೆ ಹೆಚ್ಚು ಕಡಿಮೆ ಆಡಿಲ್ಲ ಅಣ್ಣ ಈಗ ಉವೇ ಜಾಕೆಟ್ ಉಳ್ಳ ರಕ್ತ ಮಾರೇರಿ ನಂದ ನಮ್ಮ ಏಪರ ಕೆಲವು ವಿಷಯಗಳು ಋಣಾತ್ಮಕವಾಗಿ ಯೋಚನೆ ಋಣಾತ್ಮಕವಾಗಿ ತೊಂದರೆಯಿಂದ ತಿಳಿಯುನು ಧನಾತ್ಮಕವಾಗಿ ಯೋಚನೆ ಮಾಡ್ತಾರೆ ಯಾರು ಮಂತ್ರೆ ಜಪ್ಪೆ ಜೀವೆ ಒಕ್ಕಡೆ ಬಣ್ಣೆ ಕೂಡಿಸಿ ಅಂಚವಿನಿಂದ ಕಟ್ಬಿಡೋಣ ನಾನು ಇದು ಕೊಟ್ಟು ಎಪ್ಪನೆ ಕಟ್ಬಿಟ್ಟು ಪತ್ರೆ ಕೋಪುನೇ ಬರ್ತದೆ ಇಚ್ಚಿ ನೋಡ್ತೀವಿ ಶಕ್ತಿ ಖಂಡಿತ ಇಂಕಿಚ್ಚಿ ಊರು ಬತ್ತನಂಚಿನ ಮಾರಿ ನಮ್ಮ ಅರಮನೆಗೆ ಬದಿಯರ ಬಲ್ಲಿ ಪಂಚಿ ಈಗೇನು ಏನ ಈ ಪಾತ್ರೆ ಬಂಡೆ ತಂದು ಬಿದ್ದದಾಗತ್ತೆ ಕಡಪಟ್ಕೊಡಿ ಅಂತಿಲ್ಲ ಓಪೆನಿಂದ ಬಂದಿಲ್ಲ ಹೇಳಿ ಓಪೆನಿಗೆ ಆಟ ಕಟ್ಟೋದು ಕಟ್ಟಲ್ಲ ಕಾಲ ಬಣ್ಣದ ನಮಕ ಬಣ್ಣರ ಅಷ್ಟೇ ಕಾಲವು ಸರಿಯಾದ ನಮ್ಮೋಣ ಕಟ್ಬಿಡ್ರಿ ಮಣ್ಣಿನ ದಿನ ಹೋರ ಇಟ್ಟೆ
ಇದ್ದಿರುವುದಲ್ಲ ನಮ್ಮದಾದ ಸೈಕಲ್ ಅಲ್ಪ ಮುಗಿಲು ನನ್ನ ದಾದ ಗೋಪುನಿಗೆ ಕೋಡೈತಿ ಅಪ್ಪಾಜಿ ಈ ಒತ್ತಾಯವಂತಂದು ಏನು ಉಡಲದಾದ ನಮ್ಮದೊಂದು ಈ ಬೇರೆ ನೀನಾತ ಆವು ಬಂದು ನಾವು ರಾಯಬಂಡ ಗೊತ್ತಿಲ್ಲ ಪಿಲಿತ ಬಂದಿರು ಪಿಲಿಯ ಪುಟ್ಟಡತ್ತಲ್ಲ ಬೇತ ಪುಟ್ಟದ ಸಾಧ್ಯವಿಲ್ಲ ಅದಕ್ಕೆ ತೀರೆ ತಿಳಿಯುವುದ ತಿಳಿಯುವುದೊಳಗೆ ಆಂಡ ಮುಪ್ಪದು ಸರಿಯಾದ ಕೆಪಿ ಪಾತ್ರೆ ಮಾಡಬೇಕು ಕಾಡಲು ತೋರಿದ ನಾಯಕದ ಶಕ್ತಿ ಮಾಯಕ ಒಂದು ಜ್ಞಾನ ಅವಾಯಿತು ಅಂಚದ್ದು ಆ ಮಾಯಕದ ಶಕ್ತಿ ಬಂದ ದೂರ ಹಿರಿಯರು ಬಂದ ಪಾತ್ರೆ ಅವನು ದೇವರಿಗೆ ಸಮಾನ ಉದಾಹರಣೆ ಬಂದ್ಬಿಟ್ಟು ದೂರೊಡಂಗಿ ಆಯ್ತ ಮೂಲೆ ಏಪುರ ನಾಡಕ ಶಕ್ತಿ ಆಯ್ತು ಉದಾಹರಣೆ ಇದ್ದಾಗ ಗೊತ್ತಿಲ್ಲ ದೂರೊಡಂಗಿ ಜ್ಯೋತಿಯ ಬೆಳಕನ್ನು ಇವರೇ ಒಂದು ಕೈ ಮುಗಿದ ಶರಣಲ್ಲಿ ಕೊಡು ಹೊರತು ಆಯ್ತ ಮೂಲ ನಾಡುವೆ ಬಂದು ಬಾಯದಲ್ಲಿ ಅಂಚೆ ನೇಸರ ದೇವರು ಉದಿತು ನಾವು ಸತ್ಯ ಆಯ್ತ ಮೂಲ ನಾಡನೆ ಹೋಗೋಣ ಕಣ್ಣು ತೋರಿನ ಶಕ್ತಿನೇ ಆಯ್ತ ಮೂಲ ನಾಡನೆ ಹೋಗೋಣ ಹೋಯಿನ ಗತಿದಾದಾತನ ದೈನಿಕನ ವಿಚಾರ ಅಂಚೆ ಹೆಚ್ಚ ದೂರ ಹೋಗೋಣ ಉದಿತಿನ ನೇಸರ ದೇವರ ಕಂಪನಿ ನಾನು ಎಕಡೆ ಕೊಡ್ತಿದ್ದಾರೆ ಎಕಡೆ ಪಂಪರಂತ ಅಪ್ಪಾಜಿಗೆ ಮನಸ್ಸಿಕ್ಕಿಲ್ಲ ಯಾವ ಒತ್ತಾಯ ಕರ್ಕೊಂಡು ಎಲ್ಲ ದಾನ ಅಂಡ ಹೆಚ್ಚು ಕಡಿಮೆ ಅಂಡ ಎಲ್ಲ ಮೊದಲು ಕರ್ಕೊಂಡೆ ಈ ವರ್ಷ ಕರ್ಕೊಂಡ ಒಳ್ಳೆಯ ಒಳ್ಳೆಯ ಈ ಬರ್ಪುಂಡೆ ಗೊತ್ತುಂಟು ಈ ಬರ್ಪುಂಡೆ ಅದು ಎಷ್ಟು ಗೊತ್ತುಂಟು ಎಷ್ಟು ಗೊತ್ತಿತ್ತು ಹಂಗೆ 500 ಯಾನ ಸಾಮಾನು ದೇವರೇ ಎತ್ತಬೇಡ ಸಯ್ಯರಾಯನ ಪರಪದ ಬದುಕೊಳ್ಳುವುದು ಆಸೆ ಉಂಟು ಪ್ರಾಯಪತ್ತು ನಮ್ಮ ಅಕ್ಕಿ ಬುಕ್ಕರಿಗೆ ಹೋಗುವುದು ಆಸೆ ಒಂದು ಸ್ವಲ್ಪ ಅವತ್ತು ಒಬ್ಬೆಂದು ಬಂದರೆ ಎಂಜಿನ ವಿಷಯ ನೀವು ಕರೆಕ್ಟ್ ಕೊಡ್ತೀರಲ್ಲ ಅಪಘಾತ ಅಂತ ಗೊತ್ತಾಗಿದೆ ವಿಷಯ ಎಂಟು ಜೋರು ಬಡ ಆಗಿತ್ತೀರಾ ಗಟ್ಟಿಡ ಒಣಸ್ ಮಾಡ್ತೆ ಗಟ್ಟಿಡ ಒಣಸ್ ಮಾಡ್ದು ಅಂತ ಗೊತ್ತಾಗ ಕಣ್ಣು ತೂಕರ ದೂರ ಬಹುಶಃ ಒಂದು ನಿದ್ರೆ ಬರ್ಪನ ಲಕ್ಷಣ ಅನ್ಕೊಳ್ತೇನೆ ಮಲ್ಲ ಪಕ್ಕೆ ಐತಿನಾಗ ನಾಲ್ಕು ಜೊತ್ತೊಂದು ಜೆತ್ತೆ ಗಟ್ಟಿ ನಿದ್ರೆ ಬರ್ತೀನಿ ನಿದ್ರೆ ಬರ್ತಿ ಮುಕ್ಕ ಭಾರಿ ಪೂರ್ಣದಲ್ಲಿ ಕನ್ನಡ ಅಂತ ಕನ್ನಡ ಪ್ರಸಂಗದ ಪುರಾಣದ ಆಟೋ ಗುರಿ ಕನ್ನಡ ಪ್ರಸಂಗದ ಪುರಾಣದ ಆಟ ಕನ್ನಡ ಪ್ರಸಂಗದ ಪುರಾಣ ಪುರಾಣಿಕವಾಗಿ ಕನ್ನಡ ಪ್ರಸಂಗವನ್ನು ಮುಗಿದ ಆಟೋ ಗುರಿ ಪ್ರಸಂಗ ಕಾಲ ಕಂಡ ಅವರೋಡಿ ಕಾಲ ಅಬ್ರೋಣಿ ಕಾಲದ ಅಬ್ರೋಣಿ ಕಾಲದ ಕತೆ ಪುರಾಣ ಇಚ್ಛೆ ಉಂಟು ಇಚ್ಛೆ ಉಂಟು ಇಚ್ಛೆ ಆಟೋ ಹೋಗ್ತೀನಿ ಈ ಪುಟಗಿನೇ ಅಬ್ರೋಣಿ ಕಾಲ ಅಭಿಮನ್ಯು ಕಾಲದ ಅವೇ ಈಗ ಅಂದ್ರೆ ಅಭಿಮನ್ಯು ಕಾಲದ ಅಭಿಮನ್ಯು ಕಾಲಗ ಆಟದ ಹೊರಬೇಡಿ ಯಾನ್ ಆಟದ ಕ್ರಮಿಂಚ ಬಂಡ
yang matiyodu pirawu prabulu na gramaj yang edirdu kullu edirla mulka kaital kullu ante barit kullu rangodu dada mundala inko gottaw ಬಣ್ಣದ ಕೊನೆ ಇಟ್ಟಾದ ಮುಂದಲೇ ಇಟ್ಕೊತ ಅದು ಉಮೆ ಇಟ್ಕೊಳ್ಳು ಅರ್ಧ ಆಟ ಅದು ಗೊತ್ತಾನಗ ಬಣ್ಣದ ಕೊನೆ ಇಟ್ಕಲ್ಲ ಅಂತ ಜೋರ್ ಜೋರ್ ಕರ ಹೆಂಚಿನ ಬಂದೆಲ್ಲ ಇಂಚ ಪಾತ್ರೆ ಇಟ್ಟು ಮತ್ತೆ ನಿಂತ್ವೆ ಉತ್ತೋದಾರು ಕುತ್ತೋದಾರು ಎನ್ನೇರ್ಕು ಭಾರಿ ಜೋರ್ ನೇರ್ಕು ಮಂಡೆ ಸರಿಕಾಗ ಜವಾಬ್ದಾರಿಕ ಈತ ಜನ ಬೈದೇರಿ ಅಗಲಿಗೆ ಒಂದು ಆದಂದು ಉತ್ತರ ಕೊರಡು ಐನು ಉಪ್ಪು ತಿನ್ಕುಣತ್ತ ಮಣ್ಣು ತಿನ್ಕುಣೆ ಮರ್ಯಾದೆ ಜಾಗ ಉದ್ದದಾರು ಕುತ್ತೋದಾರು ಎನ್ನೇರ್ಕು ಯಜಮಾನ್ರು ಸ್ವಂತ ಚಾಲಕಿ ಬರೆಕು ಸಂಬಳ ಮತ ಸ್ವಂತ ಚಾಲಕಿ ಸ್ವಂತ ಚಾಲಕಿ ಅಂದೆ ಸಂಚಾಲಕಿ ಹೌದು ಸಂಚಾಲಕಿ ಸ್ವಂತ ಚಾಲಕಿ ದಾದ ವಿಷಯ ಭಾರಿ ಯೋಚನೆ ಗೊತ್ತುನಾಗ ಕಥೆನೇ ಯಾನ್ ಕೋತಿನ ಆಟವು ಅಭಿಮನ್ಯು ಕಾಲ ಅಭಿಮನ್ಯು ಮಲ್ಪುನೇನೇ ರಜೆ ಅಭಿಮನ್ಯು ಮಲ್ಪುನೇನೇ ರಜೆ ಮಲ್ಪುನೇ ರಾಡ ಮಲ್ಪುಡು ಏನ್ ಮಲ್ಪು ಮತ್ತಿನಾಗ ಪುರ ಹಂಗಿನೆತ್ತೇವೆ ಮಂಡೋಗುಲ್ ನೀರು ಮಾತಾ ಮಂಡೇಗ ದನಿಗುಲ್ ಮಂಡೇರಿ ಯಜಮಾನ್ರಿ ನೆಟ್ಟೂರಿ ಏರಂದಲ್ಲ ಅಭಿಮನ್ಯು ಮಲ್ಪುಡು ಬಂಡಿ ಎತ್ತು ನಂಗೆ ಹಿಂದಿರವಾಡಿ ಅಭಿಮನ್ಯು ಮಲ್ಪರ ಆತ ಸುಲಭ ಹೆಚ್ಚಿ ಆಯ್ತು ಆತ ಜವಾಬ್ದಾರಿ ಅಂತ ಏನ್ ಮಾಡ್ತೀನಿ ಎಲ್ಲ ಮಲ್ಪಡಿ ಪೂರ ಇಲ್ಲ ಜನಕ್ಕೂ ಒಬ್ಬೆ ಮಾಡುವುದಿಲ್ಲ ಅಭಿಮನ್ಯು ಜನ ಆತನಾಗ ಮರ್ಯಾದ ಪ್ರಶ್ನೆ ಉತ್ತದಾರ ಬಂಡೆ ದನಿಗಳು ಯಾನ್ ಮಾಡ್ಬೇಕು ಯಾನ್ ಮಾಡ್ಬೇಕು ಗೊತ್ತುಂಡಾಯ್ತ ಅವ್ರು ಮರ್ಯಾದ ಹಂಗಿದೆ ಎತ್ತು ಒಂಜಿ ಬಣ್ಣೋದು ಬಾರ್ದು ನಿಂತ ಮಲ್ಪುನಾಗ 3 ಕೆರೆ ಒಯ್ಪುಣೆ ಬೋದು ಉಂಟಾಯ್ ನೀರಿನ ಅಭಿಮನ್ಯು ಅಂದ ಯಾನ್ ಎಲ್ಲೆರಡು ದುಷ್ಟ ಬರ್ತೀನಿ ಅದೇ ಬಲ್ಪುರ್ದು ಬಗೆ ಮುಟ್ಟ ಬಂಗ ಬರ್ತದೆ ಸರಿ ಮಲ್ತದಿ ಈತೆ ಅಳತೆ ಅನ್ನೋದು ಬೇರೆ ಕಟ್ಟದಾನಾಗ ನೆಡ್ದಿ ಎತ್ತರ ಕೊಂಡ ಸುರುತೆ ಕಾಣೋದು ಒಂದು ಕುದ್ದೆ ಬುದ್ಧಿ ಅವನು ಬರ್ತೇವೆ ಐಕ್ಯದಲ್ಲಟೆ ಯಾರು ಮಲ್ಪು ಯಾರು ಉಂಟದ ಅಭಿಮನ್ಯು ಯಾರು ಮುಟ್ಟಿಸಿ ಹೆಂಗೆ ಸುರುದು ಬಿಚ್ಚಾದ ಕಟ್ಟೆ ಏನಾದ್ರು ಬಲ್ಲಿ ಬನ್ನಿ ಆತನಗ ಉದಾಹರಣೆ ಮಾಡಿ ದಾದಾಲು ಆತನಗ ನಮ್ಮ ಕುದ್ಯದಾರು ಸ್ವಂತ ಚಾಲಕಿ ಆರು ಬಂಡೆ ಬಂಡೆ ಯಾನ್ ಮಲ್ಪು ಬೇರೆ ಬಣ್ಣ ಪಾಟ್ನಾಗ ಚೆಂಡೆದಾರ್ಬೋದು ಉಂಟಾಯ್ತು ಚೆಂಡೆದಾರಿಗೆ ಬೊಟ್ಟೋಡಂಡ ಆದ್ರೆ ಎದುರು ನಲಿಪು ನಾವು ತೋರು ಕುದ್ಯ ಚೆಂಡೆದಲ್ಲ ಕುದ್ಯ ಅರಿದು ತೋರ್ಸಿ ತನಿಯ ಹೇಳ್ತಾ ಹೋಗ್ತೋ ನಂಬೇರೆ ಇಂದೇತಲ ಕುದ್ಯೋ ಸಂಬಂಧ ಅದು ಉಂಟುಂಡನೇ ಸರಿ ತೋರ್ಸಿ ಕುಲ್ಲುಂಡ ದಾಳ ತೋರ್ಸಿ ಜೆತ್ತುಂಡ ಉಲ್ಲೆರೆ ಆಕಿ ಕುಕ್ಕೆ ಮಂಡೆಗ ಏಕೆ ಮಂಡೆ ಬಂದ್ ಮಾಡ್ಕೊಂಡು ಹೋಣಕ ಬೇರೆ ಜೆತ್ತಿತ್ತೆ ಅದನ್ನ ಮಂಡೆಗೆ ಕಾಸು ಅಂತ ದಿನಲ್ಲ ಸಂಬಳ ಹೋಗ್ನಾರ ಅವನ ಮಂಡೆಗೆ ತೊಂಪುವ ಹಣ್ಣು ದೊಡ್ಡ ಅಂದ್ ಬಂಡೆ ಕಾಯ್ದಾದ ಬಂಡಿ ಎಂತಾನೆ ಗೊತ್ತು ಯಾರ ಬೊಂಡ ಬಾರ್ತಿದ್ದೀನಿ ಕೆಪ್ಪು ತೀವ್ರ ನೀರು ತಿಂತೋ ಎಂತ ತಿಂತೋ ಏನು ಮಲ್ಕಲ್ಲ ಇಚ್ಚಿ ಅಭಿಮನ್ಯು ಮಲ್ಕರೆ ಜನನೇ ಇಚ್ಚಿ ಯಾನ ಆಟಕ್ಕೆ ಒಂದು ಉಪಯೋಗ ದಿನಲ್ಲ ಎಂಟು ದೂರ ಅಭ್ಯಾಸ ಅಂತ ಸೀದಾ ಯಾನ್ ಮಲ್ಕೊಂಡೆ ಅಂತ ಯಾನ್ ಮಲ್ಕೊಂಡೆ ಆತನಗ ಕಟ್ಟುನೆ ಕಟ್ಟಿ 2 ವರ್ಷ ಬಿಚ್ಚ ಒಂದಿಲ್ಲ ಬಿಚ್ಚ ಅವನ 3 ವರ್ಷ ದುಃಖದ ಬಿಚ್ಚ ಅವಲಿ ಆನಿಗೆ ಕೊಕ್ಕೊಡ ಜವಾಬ್ದಾರಿ ಅವು ಆತನಗ ಪೂರ ತಯಾರಾಂದ್ರೆ ಎಂಟು ಪ್ರವೇಶ ಧರ್ಮರಾಯ ಮಂಡ್ಯ ಕೆಲಸ ಅಡೆದು ಪ್ರವೇಶ ಆದ ಮನೆಯರನ್ನು ಗುಡ್ಡಪ್ಪ ಬಿಡುತ್ತಿದ್ದೆ ಧರ್ಮರಾಯ ಮಂಡ್ಯ ಕೆಲಸ ಇಲ್ಲಿ ತೊಂದು ಅಭಿಮನ್ಯು ಪ್ರವೇಶ ಆದ ಗುಡ್ಡಪ್ಪ ಬಿಡುತ್ತಿದ್ದೆ ಬಿಡುತ್ತಿದ್ದೆ ಅಭಿಮನ್ಯು
ಕೊಟ್ಟ ಮಾತ್ರ ಅಂಚಮನೆ ಉಂಟ ಮರೆ ಹುಟ್ಟಪ್ಪ ಅಂಚತ್ತು ಧರ್ಮರಾಯನ ಅಭಿಮನ್ಯು ಮತ್ತು ಎಂಚ ಮನ್ಪೆ ದೊಡ್ಡಪ್ಪ ಅಂಚನೆ ದೊಡ್ಡಪ್ಪ ಬಿಡು ಚಿಂತೆ ಕೊಡು ಆಟ ಸುರುವಾಯಿನ ತುಂಬ ದಾಯ ವಿಡಿಯೋ ಇಲ್ಲಿ ಹತ್ತಿ ಪ್ರಾಣ ಬೀಳಿದೆ ಒಂದು ಕೊಡು ಬಟ್ಟಿ ಅದನ್ನ ಧರ್ಮರಾಯ ಸಮಾಧಾನ ಅಂದ್ರೆ ಧರ್ಮರಾಯ ಲಕ್ಕದುಂಟು ಅದು ಕೊಡ್ತಾನೆ ಹಿಂಗೆ ಹೆಚ್ಚಿಗೆ ఒక ಲಡಾಯಿ ಇದು ಕನತ್ತೆ ಕನಕ್ಕೆ ఒక ನಿಜವಾದ ಜ್ಞಾನವಾರಲ್ಲ ಆಂಡವನ ಮೆಚ್ಚಪ್ಪ ಈ ಕನಕನ ಅಭಿಮನ್ಯು ಮೋಸದ ಪ್ರಯತ್ನ ನಾನು ದರ್ಪಣ ವರ್ಷ ಇತ್ತನ ನನ್ನ ಕೊಪ್ಪ ಹೇಳಿದ ಇಂದುವೇ ವೇದಿಕೆ ನಿನ್ನನೇ ಅಭಿಮನ್ಯು ರಂಗ ಪ್ರವೇಶ ಕೊಟ್ಟು ಎನ್ನ ಅಭಿಮನ್ಯು ಅಣ್ಣ ನಿಗಂತ ಬರಿಯ ಅಭಿಮನ್ಯುಗಳಂತೇನೆ ಬಾರ ಮತ್ತ ಬಿರಾರ ಎಲ್ಲ ಇದಕ್ಕೆ ವರ್ಣ ಮಾತ್ರ ಗೊತ್ತು ನನ್ನ ಎಲ್ಲ ಲೆಕ್ಕೋಡ ಈ ಅಂಚಲ ಮಕ್ಕಳ ಈಗ ಯಾವ ತುಂಬ ಬಿದಾರ್ದು ಒಂದು ಅವಕ್ಕೆ ಅಪ್ಪಾಜಿನ ಮಂತ್ರಿಗಳಲ್ಲಿ ಪಾತ್ರ ಬಂದಿದ್ದಾರೆ ಆಡಡ ಬಾರಿ ಮಲ್ಲ ಒಂದು ಪ್ರಯತ್ನ ಶ್ವೇತ ಶ್ವೇತ ನಿನ್ನ ಮಾವಿನ ಮಗಳ ಕುತ್ತುಂಟ ಶ್ವೇತ ಪ್ರೇತ ಮಾಸ್ತಿ ಮಾಸ್ಕತ್ತು ಮಾರಾಯ ಮಾಸ್ತಿ ಇಂತ ತಿರ್ಕೊಂಡ್ಗೆ ಬೋಯಿನತ್ತು ಎಷ್ಟೋ ಜನ ಕಾಟದಿಂದ ಬೇರೆಯಾಗಿ ತುಯ್ಯರ ಮಾಡದೆ ಬೋಯಿನ ಪ್ರತಿಬರಿ ಏನೆಲ್ಲ ಬೋಯಿನಗಳ ಬರ್ತಿದ್ದೇವೆ ಅಂತ ಅವು ಬಿಡು ಓಡತ್ತು ಮರ ನೀನು ಕಲ್ಲದ ಸಂದ ಮಾಡುವರೆ ಅಂಚಿನ ಚಕ್ಕಡೆ ಚಾವಣಿ ನಮ್ಮ ಈ ಚಾವಣಿ ಬೋಯಿನಗಳ ಬೈಯಾಡು ಬತ್ತು ನೆತ್ತಿನ ಕಕ್ಕದ ಸೈಸ್ತೀರಿ ಬೈಯಾಡು ಬತ್ತು ಕಕ್ಕೇರ ಕಕ್ಕೇರಿ ಕೊಂಡ ಬೋಲ್ಕು ಬೇಗ ಹೋಗಿ ಅವಳಿಗೆ ಅಂದು ಅದಿಪ್ಪಳು ನಿತ್ತಿನ ಸೈದ ಐದು ತಿರಿನಂಚನೆ ಯಾನ ಪೋಪೆ ಅಂತ ಬಣ್ಣದ ತುಂಬ ನಿಜವಾಯಿನ ಅರಸು ಮಗೆ ನಿಜವಾಯಿನ ಆನಂದ ಮಗೆ ಆಯ್ನಾತ್ ಬೇಗ ಕಾಡದು ಬೋಧವಲೇ ಕಾಡದು ಪಯರಿಯ ಮೂಳು ತೆರಿಯ ಇದೇ ಇಲ್ಲದ ವಿಷಯ ಇಂದು ಅರಮನೆ ಎಂಟ್ಲೈ ಕೋರಿ ಎಂಚುಡು ಅಂತ ಅಂಚತ್ಯ ಇದು ಈತ ಬಿದ್ದಾನೆ ಈ ವಿಷಯ ನಡುಕೊಂಡು ಗೊತ್ತು ನನಗೆ ವಿಶೇಷವಾದ ಆಂಜನಗಳು ಕೊಂಡ ಪುಂಜನಗಳ ಕತ್ತೋಜುನಿಗೆ ಪುಂಜನಗಳು ಕೊಂಡ ಆಂಜನಗಳು ಕತ್ತೋಜುನಿಗೆ ಆಂಜನಗಳು ಕೊಂಡ ಪುಂಜನಗಳು ಪುಂಜನಗಳು ಕೊಂಡ ಆಂಜನಗಳು ನಮ್ಮ ಒಂಜಿ ಅಂಗಿ ಒಂಜಿ ಪುಂಜು ಹೋಗಿ ಪ್ರೇತದ ನಮ್ಮ ಮೂಲಕ ಭಾರಿ ಪ್ರಯತ್ನ ಮಾಡ್ಕೊಂಡು ಭಾರಿ ಖುಷಿಯಾದ ಸುಂದರ ಸುಂದರ ಭಾಸ್ಕರ ಸೂರ್ಯನೇ ಭಾಸ್ಕರ ಅವರು ರಾರ ಉಂಟೆ ರಾರ ನಾಗವಲ್ಲಿ ಈ ಬರ್ಪಂದಿತ್ತು ನಂಡ ಅವೇ ಸಂತೋಷ ಇತ್ತು ಮುನ್ಪತ್ತ ಕಾಡಿಗೆ ಸರಿಯಾದ ಯೋಚನೆ ಮಾಡ್ಬೋದು ಓಲನ ನಾಡು ಕಡಿಮೆ ಮಕ್ಕಳು ಬಿಚ್ಚಿ ಕಲ್ಲದೆತ್ತ ನಾಡ್ಯ ಮರತ್ತ ಮತ್ತೆ ನಾಡ್ಯ ನಮ್ಮ ಬೇರೆ ನಮ್ಮ ಭಕ್ತ ಅಂದ್ರೆ ನಮ್ಮ ಕಣ್ಣು ತುಯರ್ತಿ ಕಣ ಅಂಚ ಒಂದು ಸತ್ಯ ಸುಳ್ಳ ಇಚ್ಚಿಂದ ಸಾಹಿತ್ಯ ಇಂಚ ಉಂಟು ನಾಡ ನಂಗೆ ತಾನೇ ತೋಚಿ ವಿಶೇಷ ಭಗವಾಡಿ ನಾನು ಕೊಂಚಿನ ತೋಚಿಸಿ ನಾಡ ಆಂಡ ಹುಡುಗರ ಬಲ್ಲಿ ಎಲ್ಲ ಪಜನೆ ಪಾತ್ರ ಬರ್ತಾರೆ ತೂತು ಬಲೆ ಮತ ನಮ್ಮ ಶೋಧನೆ ಮಾಡೋ ವಿಷಯ ಅರ್ಥ ಬತ್ತ ನಾನಾ ಅರ್ಥ ಉಂಟು
What?
ಸಂದರ್ಶನ ಪುಲ್ಲ ಮುಸುರು ಪುರಕ್ಕೆ ಬೇಕು ಉಗುರು ಆನೆ ನಾವು ಮೂಗಿನ ಹಾಕ್ಬಿಟ್ಟೆ ಯಾರು ಪಂದಿಲಕ್ಕೆ ಕಾಡಿದ ಪ್ರೇತದ ವೇಷ ಮಾಡಿದ ತಿರುಗಿಯ ಮತ್ತಾಟ ನಿನ್ನ ಖರ್ಚಿಗೆ ಪದವು ಬರುತ್ತೇನೆ ಖರ್ಚಿಪ್ಪು ಕೊಡ್ತಾರಂತೆ ಖರ್ಚಿಪ್ಪು ಕೊಟ್ಟರೆ ಖರ್ಚು ಆ ಮಸ್ತ ಬೇರೆ ಖರ್ಚು ಅಂತ ಹಣ ಕೊಡ್ತಾರೆ அந்த பணம் காசுக்கு போடுறது அது ಬೇಗ ಮಲ್ಪರ ಉಂಟುದಾರಷ್ಟೇ ಒಕ್ಕದಾಯೆ ಈ ಪಂಡಿಗೆ ಮೇಲೆ ಇರುತ್ತ ಮಲ್ಪರ ಆಪುಜಿಂದ ಇಲ್ಲಿ ಕಾರ್ಯಪಟ್ಟದ ನಟ್ಟಿ ಆಯ ಪಂಡಿಗೆ ಅದಕ್ಕೆ ಇಸಿಸಿ ಮಲ್ಪರ ಉದ್ದೇಶಕ್ಕೆ ಕೊಡಾದ ಎನ್ನ ಕಣ್ಣ ಎದುರುಂಡಿ ಎನ್ನ ಜನ್ಮದ ಕಾರಣ ಆಯ್ನ ಅಮ್ಮೇರಿನ ಬೆಟ್ಟಿನ ಅಪ್ಪನೆ ಕಟ್ಟದೆ ಕೇಳಿಯೇ ನಮ್ಮ ಪತ್ತು ವಾಜಾತಿ ಕಣ್ಣೆದುರೇ ಅಪ್ಪಮ್ಮನ ಕೆರಡುಂದಾಂಡ ನರಮಣಿ ಅತ್ತ ಕೊತ್ತಿ ಪುಣ್ಣ ಕೊಡತ್ತು ಆಯ ನರಮಣಿ ಅತ್ತ ನಿಜವಾದ ನರಮಣತ್ತೆ ಆಯ ಪ್ರಕಾಶ ಪ್ರಕಾಶ ನಿನ್ನೆ ಪಂಚಾಯತ್ ಪ್ರಕಾಶ ಈ ಸಾಧೆ ಒಂದು ಎನ್ನಿನ ಬಂದತ ಖಂಡಿತ ಮುಟ್ಟ ಮೇಲೆ ತಿಕ್ಕುದೊಡಿತಾರೆ ತಿಕ್ಕಲ ದಾದ ಕೇಳಿದ ಮಾವಿಡಿ ಅದ್ರ ಬಿಡಿ ಬಿಟ್ಕೊಡು ಮನಸಾಂಡ ಅಲ್ಲಿ ಸೈಕಲ್ ದೃಶ್ಯದಿಂದ ಕಣ್ಣಿಗೆ ಆಗುತ್ತು ಆಂಡಲ ಮನಸ್ಸಿನ ಕಲ್ಲು ಮಕ್ಕಳು ಕೊಡೋರು ಕಾರ್ಯಪಟ್ಟದ ನಟ್ಟಿ ಎನ್ನನ್ನು ಪುಟ್ಟ ಪುಡಿ ಎಲ್ಲಾರ್ನಿಗೆ ಬಂದ ಪಾತ್ರ ಈತ ಪ್ರಾಯ ಮಕ್ಕಳು ಯಾರು ಪಂಡಲಿಗೆ ಕೇಳಿದ ಬಂದಾಟ ನಿನ್ನ ಪ್ರಾಣದ ಹೋಗು ನಿನ್ನ ಶೀಲದ ಬಿಟ್ಟು ಯಾರು ಗೊಬ್ಬು ನಾವು ಬಟ್ಟಿ ಚೀಲ ಗೋಣಿ ಶೀಲದ ಮಿತ್ತು ಕೊಬ್ಬಡ ಕೊಂಡವಕ್ಕೆ ಕೊಂಡ ಮಾನವನು ಬರಿತಾನೆ ಕೊಡಕ್ಕೆ ಎತ್ತ ಪ್ರಯತ್ನ ಮಾಡ್ಕೊಂಡು ಮೂಲ ಸಾಕು ಮಾನವಂತೆಗೆ ಅದು ಮುರಿಯುವುದು ಮಕ್ಕಳ ಉಳಿಸಿ ಆಸೆಗೆ ಪೋಡದಾಯಿ ಪಂಡಲಿಗೆ ಯಾರು ಕೇಳುತ್ತಿದ್ದೆ ಅವು ಸರಿ ಆಯೆ ಎಂದು ಪಡ್ಪ ಆಯೆ ಏರು ಪಡ್ಪ ఆయన ఉద్దరేజ ఆయన పొయ్యకమరసన నడైలిక ప్రచోదన కొలి రాద ఉద్దేశం ఆయన పుదర మంత్రి నీరే ఎక్కించి ఆయన మల్పైన ఉద్దేశం ఉంది కాడలి పులగంటన మరదాయన జనకులు కట్టుదు మారుతులేరు ఈ పొత్తుడు కొంచెం ప్రేమ తిరుగుతుందు ప్రచారాండ ఆయన తీయరిన మరపు చేరండి ಬುದ್ಧಿವಂತಿಗೆ ಬಂಧನ ಮರಣ ಸಾಗಣ ಹುಟ್ಟುಗಳನ್ನು ಕಟ್ಟಿಯನ್ನು ಅರಸುಂಡ ಬರ್ತಕೊಂಡ ಶಿಕ್ಷೆ ಹಾಕುದು ಪ್ರೇತ ಉಂಟು ಪ್ರಚಾರಂಡ ಜನಕ್ಕೂ ಏಲ ಕಾಡಿಗೆ ಬರ್ತದೆ ಅಪ್ಪಗ ಮಾರೊಂದು ಕೂಲೆತ ಈ ಸತ್ಯ ವಿಷಯ ಬೇರೆ ಕಾಟ ಗೊತ್ತಾದ ಇನ್ನ ತಲೆ ಕಟ್ಟದೆ ಕೆಂಪೇದು ಬರುತ್ತೆ ಅವ ಏನಂದ್ರೆ ತಾಯಿ ಪಣ್ಣ ಮೂಲಾಯಿ ಪಂಡಿನ ಬೇಲಿಯಾದ ವರ್ಪೆ ನಿತ್ಯನ ಸ್ವೀರ ಕೊಡಾದ ಎನ್ನ ಬಿರಿಯಾದ ಮನಕಲನ್ನು ಕೊಡ್ತಿ ಜನಕ್ಕುಲ್ಲ ಬೇಳೆ ತೊಲೆ ಅಲ್ಪ 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 ಮಾತಾಡುತ್ತೆ ಎಂಚಿನ ಮಾಟ ಪೂರ ಗೊತ್ತಾ ನಮ್ಮ ರಕ್ತ ಪೂರ ಕಟ್ಟಿದ್ದೆ ಎಂಚಿಲನೆ ಮಾಡಿ ಧೈರ್ಯ ನಡಪಣೆ ಯಾನು ಒಂದು ಪೂರ್ತ ಅರಸನ ಮಗೆ ಮಾತಾಡ್ಕೊಂಡು ಸುಲಭಗೆ ನೀರಿ ಯಾರು ಮತ್ತನೆ ತಪ್ಪಲು ಉತ್ತರಡು ಅರಸುಂಡ ಜಮನಟ್ಟುಡುತ್ತೆ ಅಂತ ಕಾತುತ್ತಿತ್ತೆ ಆಗ ಮುತ್ತು ವಿನಯ ಪೌರಕ್ಕೆ ಅವಕಾಶ ಇಚ್ಚಾಟೆ ಎಂಗುಲ್ಲ ಧೈರ್ಯ ಬಣ ಎಂಕುಲಿನಲ್ಲಿ ತುಂಬ ಲೆಕ್ಕನು ಕೋಪಂಡ ಖಂಡಿತ ಬರುತ್ತೆ ಆಳೋಗಿ ಈ ಬರ್ಪಣ ಮಾತ್ರ ಸತ್ಯ ಈ ಪಂಚನ ಸತ್ಯ ನಿನ್ನ ಊರು ಬೋಳು ಬಣ ನಿಮಗೆ ಸತ್ಯಪುರದ ಉಲ್ಲಾರಿ ಸತ್ಯಪುರ ಸತ್ಯಪುರ ಬೋಳು ಕಾಡಿದ ಬರೀಟನ್ನು ಕುಣಿಸಲು ನಿಮ್ಮ ಕುದುರೆ ಪುಣ್ಯವತಿ ಪುಣ್ಯವತಿ ಸರಿ ಪುಣ್ಯವತಿ ನೀನೊಂದು ಪಾತ್ರ ಕೊಡ್ಬೇಕು ನಿಕ್ಕೆ ಇಂಚಿನ ಕಷ್ಟ ಬಂದಲ್ಲ ಎಷ್ಟೋ ಜನ ಉಳ್ಳ ಎಂತ ಅಪ್ಪಾಜಿ ಬಂದ ಪ್ರೇತ ಭಾರಿ ಜಾಗೃತೆ ಮಾಡ್ಕೊಡು ಯಾಕಡೆ ಆ ಮೋನೆ ಐದಕ್ಕೆ ಒಂದು ಮೋನೆ ಈ ಮೋನೆ ನನ್ನ ಹೂ ಮೋನೆ ಅಂತ ಹೇಳಿ ಗೊತ್ತು ಸಂಗತಿ ಗೊತ್ತಿಲ್ಲ ನರಮನೆಯ ಪಾದಪುರ ಇದು ಪ್ರೇತಕ ಪಾದ ಚಂದ್ರ ಬಿರತಿ ಕದಿಕೊಂಡು ಇರ್ಲಕ್ಕನೆ ಎಲ್ಲ ಪದ ಬಿರೋದು ಅವನು ನಿಂತು ಸರಿ ಇಂದು ಅಲೆಗೆ ಲಾಭ ಆಗ್ತದೆ ಇಂಕೊಂದು ಲಾಭ ನಿಕ್ಕದಲ್ಲ 25,000 ದುಡ್ಡು ಜಾಗಗಳು ಬರುತ್ತೆ ತಾಕೊಂಡು ಎನ್ನ 25 ಜನ ಅಂತ ನಾಲ್ಕು ಮಂಡ್ಯ ಸರಿ
ಸೊನ್ನೆಗಳ ದಾದ ಸಮಾನ ಒಂದು ವೇಳೆ ಈ ಮೋನೆ ಮಾಡ್ಬಿದ್ದ ಆ ಬರ್ತದೆ ತುಯ್ಯ ಪಟಕ ಬರ್ತದೆ ಐತೆ ನಿಕ್ಕ ದಾದ ಲಾಭ 25 ಗೋರಿಯ ನಮ್ಮ ಸೈನ್ ಜನ ಸೈನಗ ಗೋರಿಯ ಸೈಯರ ಸಾನಿ ಕಾಯಕದ ಕಾರಣನಿಂದ ಗೋರಿಯದಿಲ್ಲ ನನಗೆ ಮೂತಿ ಸರಿ ಉಂಟಾ ಅಪ್ಪ ನಮ್ಮ ಅಪ್ಪ ಒಬ್ಬನ ಈ ಎದುರುಂಟು ದಿನಂತು ಯಾರು ಹೋಗ್ಬೇ ಏನ ತಿರಾಡು ರಟ್ಟು ಪ್ರೇತ ಅಲ್ಲ ಬಾಸು ನಾನು ಎದುರು ಬಾಬೆ ಎಲ್ಲ ತಿರಾಡುದು ಜ್ವರ ಬರ್ತೀವಿ ಮೂದಿ ಸೂಚಿ ಅವತ್ತು ಈರು ಸಂತೋಷ ಪಡುವಂತಿಲ್ಲ ಈರು ಇದೀನಿ ಮುಟ್ಟ ಎಂತ ಒಂದು ಗಂಟೆ ನಡತಾರೆ ಇನ್ನು ಬೇಕು ಬೇಕಾದ ಸಣಕದ ಕಷ್ಟ ಹುಟ್ಟಿಕೊಡು ಅಂದ್ರೆ ಆ ನರಕದ ಪ್ರೇತದ ವೇಷವನ್ನು ಏಚನಗಳ ಜೀವನಕ್ಕೆ ಏಚನಗಳ ಜೀವನವಿದ್ದು ಸವಣೆ ಬರುತ್ತೆ ಅಂದ್ರೆ ಹಿಂದಿನ ಕೋಲನ್ನು ನಟ್ಟು ನಿಂತದೆ ಹತ್ತಿರ ಹೋಗಿ ಬೆಂದು ನಿಂತದೆ ಹತ್ತಿರ ರಸಲೆ ನಿಮ್ಗೊಂದು ಬೇಲನ್ನು ಕೊಲ್ಲುವಂತ ದಾರಿ ಕೊಲ್ಲಲು ಕೊಡ್ತಾ ಇದ್ದಾರೆ ಅಂದ್ರೆ ಪುಂಜೋ ಗೆಳೆಯರ ಬಳಿ ತಲೆ ಗೊತ್ತುಂಟ ಒಂದು ವೇಳೆ ಪೊನ್ನನ ಕಣ್ಣ ನೀರು ಭೂಮಿ ಮಣ್ಣಾಗ್ಬೋದು ಭೂಮಿ ಮಣ್ಣಾಗ್ತ ನಿಂತಿದೆ ಬೊಯ್ಯನೆ ಆ ಪಾಪನ ಕೊಟ್ಟಿ ನಿಮ್ಮಳೆಗೆ ದಾದನ ಮಾಡಿ ಕೊಟ್ಟು ನಾನು ಯೋಚನೆ ಮಾಡ್ಕೊಂಡು ಹತ್ತುಮಲ್ಲ ಕಾಡಲು ಆವೇಶ ಮಂತದ್ದು ಈ ರೀತಿ ತಿಳ್ಕೊಡಲ್ಲ ಮೊಲೆಟ್ಟವರು ಎಷ್ಟು ಸಾಧ್ಯ ನೆಟ್ಟಿಪಿರಾವಡಿ ಏರಾಡಲ ಬಲವಾದ ವ್ಯಕ್ತಿನ ಕೈವಾಡ ಇಪ್ಪಡೆ ಪಿರಾವಡಿ ಏರುಳ್ಳರ ಪಣೆ ತೀಪೆಂದ ಕೆಂಪುಗು ನಿನ್ನ ಪಿರಾವಡಿ ಏರುಳ್ಳರ ಪಣ್ಯ ಪಣೆ ಪಿರಾವಡಿ ಅಲ್ಲ ಪಿರಾವಡಿ ಈಯತೆ ಸತ್ಯವನು ಧರ್ಮದ ಚಾವಡಿ ಕೇವಲ ಸತ್ಯದ ಬೀರಂಡು ಹಣೆ ಏನು ಅಯ್ಯಪ್ಪ ಇಂತಲೇ ಅಲ್ಲ ಏನು ಮೇಲಿನ ಮತ್ತೊಂದು ಭಕ್ತಿ ಇಂಚ ಮೇಲೆ ಬಂದರೆ ಏನು ಕಾರಣ ಅಂತ ಸತ್ಯ ಭಕ್ತಿ ಈಗ ಚೆನ್ನಾಗಿ ಒಂದು ಬದುಕಲು ಮುಖ್ಯ ಅವಕಾಶ ಬಂದು ಯಾರು ಮಾತಾಡೋರಿಗೆ ಇನ್ನು ಯಾರು ಬಡಿಸಿ ಬೇರೆ ವಿಚಾರಣೆ ಮಾಡಬೇಕು ಮಂತ್ರಿಗಳು ಕೂಡ ಸತ್ಯ ಸುಳ್ಳುದ ಬಗ್ಗೆ ವಿಮರ್ಶೆ ಮಾಡಬೇಕು ಸತ್ಯದ ವಿಚಾರ ಮಗನ ಮಂತ್ರಿ ಕೇಳಿ ತಿಳಿಯಲು ಸತ್ಯ ಗೊತ್ತಾವ ಚಾವಡಿಗೆ ಒಂದು ಪನ್ನರ ಕೇಳಿ ಹೆಚ್ಚಿನ ಸತ್ಯತೆಯನ್ನು ನಾವು ನಿಗಡ ಬಂತಾರೆ ವಿಚಾರ ಆ ಕಟ್ಟುಕೊಂಡು ಕೊಡೆಯ ಶಿಕ್ಷಣ ಕೊಡು ದೇಶಮುಕ್ತರ ಕಾರಣಕರ್ತೆಗೆ ಈ ರೀತಿ ಕೊಡಲು ಕಾರಣ ಅನ್ನದ ಅಪ್ಪಾಜಿ ಇಂಚಿನ ಬೇರೆ ಮಾತ್ರ ಬೇಟೆ ಅಲ್ಲತ್ತೆ ಆ ಕಟ್ಟುಗೆ ಈ ಮಸ್ಲಿ ಹೋಗಿ ಅಂತ ಚಾವ
ನಡೆತೆ ಸಲಹೆ ಸೂಚನೆ ಕೊಡ್ತಾರೆ ಇನ್ನು ಸಲಹೆ ಸೂಚನೆ ಉಂಟು ಅಷ್ಟೇ ಹಣ ಮಾಡ್ತಾರೆ ಆ ಪಾಪದ ಕೊಂಡು ನರಕದ ವೇಷ ಬಂದದ್ದು ಇನ್ನಿಕರ ಜೀವನ ಚೆಲ್ಲಾಟ ಮನ್ಪಾಯ ಅಂದ್ರೆ ಈ ನನಗೆ ಮಂತ್ರಿ ಬೋರ್ಡ್ ಹೊಟ್ಟೆ ತೀರ್ಮಾನ ಒಂದೇ ಎನ್ನ ಪ್ರಜಾವರ್ಗದ ಕಲಿತೆಯೇ ಪಯ್ಯ ಸವಾಯಿ ಅಂತ ಅಂದರೆ ಈ ಮಂತ್ರಿ ಬೋರ್ಡ್ ಹೇಳು ಕಬ್ಬಿಣ ಸಂತೋಷ ಈ ಕಾನಡ ತಿಕ್ಕಿರ ಭಾರಿ ಪೋಡಿರುತ್ತೆ ಅಂತ ಸತ್ಯದ ತೀರ್ಣನೆ ಸಂತೋಷ ಆಂಡ ಈ ಚಾವಡಿಸಿ ಕೊಂಡು ನಡ್ಕೋ ಹೊಂದಿತ್ತಲ್ಲ ಅಲ್ಲ ಕುಲಪ್ಪು ಕೇಂದ್ರ ಉದರಿಸಿಗೆ ಚಂದ ಅಲ್ಲಿ ಗಟ್ಟಿಯಲ್ಲ ಚಿಕ್ಕೊಂಡ ಅಪ್ಪಯ್ಯ ಚೆಂದ ಅಲ್ಲೇ ದೂರ ನೀళ్ళు ಕಟ್ಟದು ಕೊಡ್ಕ ಐದು ಬೇನ ಆರಾಮನೆ ಕೊಡ್ಕ ಐದು ಮಂದಿ ಬೇನ ಮಂತ್ರಿ ಜಾಗ ಪೀಠ ಕಾಣೆ ಮಂತ್ರಿ ಪೀಠ ಒಂದು ಜನ ಏರು ಬಂದ ಯೋಚನೆ ಮೇಲ್ಮನೆ ಮಗೆ ಚೆನ್ನ ಮಂತ್ರಿನ ಮಗೆ ಶ್ರೀಕಾಂತ್ ಶ್ರೀಕಾಂತ್ ಮಂತ್ರಿ ಜಾಗ ಅಪ್ಪಾಜಿ ಮೋಸದ ಮನೆ ಮಾಡ್ತೇವೆ ಈ ಗೋಡಾಪುರ ವಿದ್ಯೆ ಕಲ್ಪಡ ಮಗ ಪಂಡದಲ್ಲಿ ಅನುಸರಿಸಲ್ಪಟ್ಟು ಕರಕೊಂಡು ಬರೆಯರು ಗುರುವನ್ನು ಗೋಡಾಪುರ ವಿದ್ಯೆ ಕಪ್ಪದು ಹಿರಿಸೇಪಟ್ಟ ಮುದನ್ನು ಹೊಡೆದು ಅಳವಡಿಕೆ ವರ್ಪಡಿಸಿದ ಹೊತ್ತದು ಊರ ಜನಕ್ಕೆ ಹಾತರ ಮಾಡ್ತೇವೆ ನಿನ್ನ ಅಪ್ಪಾಜಿ ತಪ್ಪು ಮಾಡ್ತೇವೆ ಆದರೆ ಕರ್ತವ್ಯ ಮಾಡದೆ ಅಪ್ಪಯ್ಯ ಯೋಚನೆ ಮಾಡ್ಕೊಳ್ಳೋದು ಪಟ್ಟದ ಒಳ ತಪ್ಪಾದ ಅಪ್ಪಾಜಿ ಕರ್ತವ್ಯ ಗುರಿಯನ್ನಿಲ್ಲ ಅರಣ್ಯ ಹಿರಿಯಂತನೆಲ್ಲೇ ಎಲ್ಲಂತನೆಲ್ಲಲ್ಲಿ ಕರ್ತುಗಳ ಬರ್ಬೋದು ಅನ್ನು ಬರ್ತಂಜಿ ಮೇಲೆ ಬರ್ತದೆ ಕಾಡಿನ ಪ್ರೇತದ ಕೊಡ್ತೇವೆ ಕೊಂಡಾಡಿ ಅಳವಡಿಕೆ ಲೆಕ್ಕದ್ದು ಬರ್ತದೆ ಆಶ್ರಯ ಪಡ್ತೇವೆ ಎಂಬ ವಿಚಾರ ಇದೆ ಆಲಯ ಕೊಡೋದ್ರೆ all in
ಬಂಗಾರ ಕೂಡ ಇಲ್ಲು ಕೂಡ ಹೆಚ್ಚಿನ ಬೋದು ಏನು ಮಹಾರಾಣಿ ಲೆಕ್ಕ
ಮನದ ಬಂಗಾರ ಆಸಿಕೋದೆ ಕುಳ್ಳಿದ ಕಟ್ಟಡಿ ಬರ್ಪೇಲಿ ಅಂಚಿನ ಮಾನವಿಕಿನ ಪುಣ್ಯ ದಿವಸದ ಬರ್ಪುತ್ತಿ ಆ ಸಾವಿನ ಬರ್ಪನ ಮುಗುಳಿ ಉಂಟೋ ಸೀನದ ಸರಂಗ ಕೈ ಬರ್ತು ಹೊಯ್ಕೋತ ಈಗ ತಪ್ಪದು ಒಂದು ಸಂಪತ್ತ ದಾದಯ ಬಾವ ಎಲ್ಲರೂ ಈಗ ಅರ್ಥ ಮಾಡ್ಕೊಂಡಾಯಿ ಗಣೇಶನ ಗೊತ್ತಿಲ್ಲ ಒಬ್ಬರೊಬ್ಬರ ಪ್ರಚಾರ ಒಂದು ದೇವರ ಮಾಡಿ ಮಂತ್ರಿ ಮತ್ತೇನು ಅಂದ್ರೆ ನಾಟಕತ್ತೆಯ ಬಾವ ಈ ದಾಯಕಲ್ಲ ಸೇರಿ ನಾಟಕದ ಪುಟನೆಚ್ಚೆ ಏನೆಲ್ಲ ಗೊತ್ತಿತ್ತು ಅವನಿಗೆ ತುಂಬೆ ಗೊತ್ತಿತ್ತು ಅದು ನಾಟಕದ ಪುಟನೇ ಏನೆಲ್ಲ ಗೊತ್ತಿತ್ತು ಏನೆಲ್ಲ ಗೊತ್ತಿತ್ತು ಸರಿ ಏನೆಲ್ಲ ಗೊತ್ತಿಚ್ಚಿ ಬಂದ್ಬಿಟ್ಟು ನಾಟಕಗಳು ನಿನ್ನ ಪತ್ರದ ಅಲ್ಲ ಸರಿ ಕೈ ಬಾದ ಉಂಟು ಅಯ್ಯೋ ನಮ್ಮಯ್ಯ ತಪ್ಪಾಡು ಪುಣ್ಯ ಪುಣ್ಯ ಪುಣ್ಯವನ್ನು ಆ ಪುಟ್ಕೊಂಡು ದಾದ ಕೊಡಬೇಕು ಮತ್ತೆ ಜನ ಜವಳ ಮಕ್ಕಳಿಗೆ ಮಾಡಿ ಈ ಆಡಳಿತ ಬರೆಯೋಡ್ಲಿಕ್ಕೆ ಎಂದು ಸೇರ್ಸ ಆಮೇಲೆ ಕುಡಿದು ಬೇಗ ಜಾಗ ಖಾಲಿ ಮಾಡ್ತಾ ಇಷ್ಟಿಂದ ಮೀನಿ ಕೋಪ ತುಂಬ ಅಲ್ಲ ಎರಡು ಕೈ ಮಾಡಿ ಈಗ ತಾಳ ಬರ್ತಾರೆ ತೀರು ತೀರು ಮುಖದಲ್ಲಿ ಉಂಟು ಹೆಚ್ಚಿನ ಒಳ್ಳೆಯ ಸತ್ತಿಗೆ ಓಡಿಗೆ ಕೊಂಡಿರುವಂತಿನ ಮಾತ್ರ ಸತ್ಯನೂ ಸುಳ್ಳ ಆರು ಬಂದಿನ ಮೂಲ ಸತ್ಯ ಅಂತಿ ಅವರ ಸತ್ಯವು ಎಲ್ಲ ಕೈತಡೆ ಮತ್ತೆ ಇನ್ನ ಬಗ್ಗೆ ಮುತ್ಕಾತಿನ ಮಾತ್ರ ಬಂದಿರಾರು ಸೇರು ಮಲ್ಲ ಕೊಂಡ ಬರಲಿ ಎಂದು ಬಂದಿರಿ ಕೇಳಿಕೊಂಡು ಬರಲಿ ಅವ ಗೊತ್ತು ನಮಗೆ ನಾವು ಗೊತ್ತುಂಟು ಅಂಬೆಕ್ಕೆ ನೆರೆಯೇ ಇದು ಗೊತ್ತು ನಾಶೆಯನ್ನು ಮುಟ್ಟಿಯಲ್ಲ ಆಟೊಟ್ಟಿಗೆ ಕೋಡು ಬಂದಿರಿ ಮದಿ ಸಾಪೇತ ಬಂದಿರಿ ಮದಿನಾವರ ಒಪ್ಪಿಗೆ ಕೊಟ್ಟಿ ಬಂದಾಂಡ ಸೀರೆ ಕೊರ್ಪೆ ಬಂಗಾರ ಕೊರ್ಪೆ ಪಲವು ಕೊರ್ಪೆ ಬಂದಿರಿ ಬಂಗಾರ ಬಣವ ಬೋಲಿ ಎಂತ ತೆತ್ತೋನು ಸೀರೆ ತೆತ್ತೋನು ಅವ ದೇವಸ್ಥಾನ ಅಂತ ಕನಪಿನ ಸೀರೆ ನಾವು ದೇವರಿಗೆ ಸಮರ್ಪಣೆಯನ್ನು ನಮ್ಮ ದುಡ್ಕೊಂಡು ಐದು ಕೊಡೋದು ಅವು ತೆತ್ತೋನತಿ ಅಜ್ಜ ಒಪ್ಪಿಗೆ ಇಜ್ಜಿ ಪಟ್ಟಿ ಇದನ್ನು ಮದಿನ ಆಪತ್ತಿ ಬಂದಿಕ್ಕೆ ಇನ್ನು ಕೈತಡೆ ಮತ್ತೆ ಇನ್ನು ಸೆರೆಗೂ ಇಬ್ಬರು ತುಂಬಾ ಸೀರೆ ಸೀರೆನ ಸೆರೆಗೊಳಿಸ್ತೇನೆ ಅಪ್ಪಗವು ಸೀರೆ ಎಲ್ಲವೂ ಆಯ್ತದ ಕೇಳೋದಾಗ್ತಿ ಸೀರೆನಾಯಿ ಹೋಯ್ತಿಲ್ಲ ಅಯ್ಯೋ ಅಂಚತ್ತು ಇತ್ತ ಪೂರ ಭಾವ್ಯಾಕೆ ಒಲಿಯುಡುವಂತ ಆಸಕ್ತಿ ನೆನಪು ಪರಿಪುರ ಹೆಚ್ಚ ಬರುತ್ತೆ ನನ್ನ ಸಂಪಾದನೆ ಹೇಳ್ತಾನೆ ಸಾಧ್ಯ ಬರಪ್ಪುಡ ಬರಾಡು ಮರ ಒಯ್ಪುಡ ನಿಕ್ಕು ಸೊಯಕ್ಕ ಅಂಗಡಿದಾಗ ಪಚೆ ಮಾತ್ರ ಬರಪ್ಪು ನಿದ್ರೆ ನಮನೆ ಈ ಬಣ್ಣ ಪಾತ್ರದ ಮತ್ತೆ ಕಾರ್ವತ್ತಟ್ಟಿ ಕಾರ್ವತ್ತರ ಒಟ್ಟಿ ಕಾರ್ವತ್ತನೆಲ್ಲ ಕಾಪು ಏನು
ಕೆಲವು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ಬೇಡ. ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ಬೇಕು. ಅಲ್ಲಿ ಮಲಿಯ ಅತ್ತೆ ಮತ್ತೆ ಮೆತ್ತಿಯ ಅತ್ತೆ ಅತ್ತ ಅಪ್ಪೆರ ಅತ್ತೆ ಅತ್ತ ನಿನ್ನ ಅಜ್ಜ ಅತ್ತೆ ಅತ್ತ ನಿನ್ನ ಬುಡಾದಿಯ ಅಂಜಲ ಬುಡಾದಿ ಅಂದು ಬುಡಾದಿ ಎಂತ ಮತ್ತೆ ಕಾಕಾಜಿ ಗೊತ್ತಿಲ್ಲ. ಅಂದು ಕನ್ನಡತಿಲ್ಲ ಹಾಲಿನಿಂದ ಬಿಡಿದ್ದೀನಿ ಎನ್ನಿಂದ ನೆಚ್ಚಿನ ಬೇರೆ ಆಗ್ಬೋದು ಎರಡು ನೆಚ್ಚಿನ ಬೇರೆ ಮತ್ತೆ ಸರ್ವ ತಪ್ಪ ಅನುಭವನಿಂದ ಕಾಲು ವ್ಯಕ್ತಿ ಸರ್ವ ತಪ್ಪಾಳೆ ಸರಿ ಸರಿ ಜಾಗ್ರತೆ ಹಾಗೆ பொண்ணு தங்கைய கல்லியா மர்மலா அக்கட இத்தினால பண்ணி குசால காண்ட வந்து பொண்ணு பிரேதி பண்ண கிரம அடே வரல தீரான ருச்சிಕೊಂಡೆ ಯಾರು ಕನ್ನಡ ಕೊಂಡು ಬರ್ತಾರೆ ಉದ್ದೇಶದಿಂದ ನಮ್ಮಲ್ಲಿ ಕಾಶೆ ಕೊಡ್ತೀರಿ ಇಂತ ಉದಾಹರಣೆ ಇರಬಹುದು ನಾನು ಬರ್ತೀನಿ ಎಂದು ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಏನು ಅರಮನೆ ಬಿಟ್ಟೆ ಕಟ್ಟಿಯಾರು ಓಡಬಹುದು ಓಡೆ ಹೋಗಿ ಅವ ಮುಖಾಡ ಉಂಟು ಐ ಮಾತ ಉಂಟು ಕುಡಿಯಾರು ಬಂದು ಉತ್ತರ ಯಾರು ಬರ್ಬೇಕೇನು ನಾವು ಸರಿಯಾದ ಕಿವಿಗಳು ನಿನ್ನ ತಂಡಡಿ ಬಣ್ಣೆಲ್ಲ ಬಿಡ್ಬಿದೆ ಎನ್ನ ಪಲ್ಲಿ ಬಂಡ ಬಿಡ್ಬಿದೆ ಎನ್ನ ಅಪ್ಪೆಲ್ಲ ಬಣ್ಣ ಬಿಡ್ಬಿದೆ ನಾಯೇ ನಿಕ್ಕ ಪ್ರಾಯ ತೆಗೆದುಕೊಂಡು ಪ್ರಾಯದ ಕಷ್ಟ ಗೊತ್ತುಂಟು ಆಯ್ತು ಬಡಕು ಓನು ಕೊಂಡ ಬುಡಂದೆಪ್ಪನ ఇప్పుడు ನಾನು ಒಂದೇ ಒಂದು ಆಧಾರ ಬುಡದಿಂದ ಬಂಡ ನಾಡಾಯ ಕೈಪಾಡ್ರ ಮೇಲೆ ಕೈಪಾಡ್ರ ಬಡ್ತಿದ್ದು ಆಯ್ತು ಬಡ್ತಿಯಲ್ಲಿ ಪಾತ್ರೆ ಬಂಡೆ ಅಕ್ಷಮ್ಯ ಅಪರಾಧ ಆದುಕೊಂಡಿಲ್ಲ ಈ ಬಟ್ಟೆ ಇಂಟರ್ಪ್ರಿಟೇಷನ್ ಆಗಿದ್ವಿ ಆಟ ಈ ವಿಷಯವನ್ನು ನಾನು ನನಗೆ ಗೊತ್ತಾಗಿ ಯಾರು ಎಂತ ಓದಿದ್ದು ಅಂತ ಬಂದ್ವಿ ಸರಿ ಆಯ್ತು ನೀವು ಯೋಚನೆ ಮಾಡ್ತಿದ್ದೇನೆ ಬ್ರಹ್ಮದೇವರು ಏನು ತರಕ್ಕೆ ಎಂಚ ಬರೀತೇವೆ ಏರುಗಳು ಬರ್ತಿದ್ದೆ ಪ್ರಪಂಚ ಒಂದು ವೇಳೆ ನಿನ್ನನೇ ಎಂಕ ಬುಡದಿಯಲ್ಲಿ ಮನೆಯ ನಾನು ತಪ್ಪಾಯ ಸಾಧ್ಯಕ್ಕೆ ಆ ಅಂತಿನ ಒಂದು ಸಂದರ್ಭ ಗೊತ್ತನೇ ಸತ್ಯ ಅಲ್ಲದ ಎಲ್ಲ ಕೈತಲ್ಲ ಸರಿ ಮಾಡಿಕೊಂಡು ಅರ್ಥಾಡ ಅವರ ಪಾತ್ರ ಕೊಂಡ ತಪ್ಪರೆಚ್ಚಿ ಆ ಪಂಡೆರ ಮದ್ಮೆ ಹಾಕಂದ್ರೆ ಒಂದು ವೇಳೆ ಅವರ ಆಪುಗಿ ಕಣ್ಮಣಿ ಕಟ್ಟು ತಿಂದು ಪಂಡೆಲ್ಲ ಅಲ್ಪಡೆ ಉಲ್ಲೇಯ ಎನ್ನ ಬಿಡದಿ ಅವೇನ ವಿಷಯ ಮಾತೇನೆ ಇನ್ನ ಬಿಡದಿನ ವಿಷಯ ಅಂದ್ರೆ ಈ ಅಲ್ಪಡೆ ಉಲ್ಲೇಯನ್ ಬನ್ನಿ ತುಂಬದ ವಿಷಯವು ಈ ದಾದ ಬನ್ನಿ ಒಂದು ಆಪೆ ಬಂಡ ಅಂದೆ ಆ ಪೊಣ್ಣ ಮಂಜುಳ ಮದ್ಮೆ ಹಾಕುದಿ ತಾಳಿ ಕಟ್ಟುದಿ ಬಂಡ ಈಗ ನಾಲ್ಪನೆ ಲೆತ್ತೊಂಬೋದು ಇನ್ನ ಅಪ್ಪಾಜಿನ ಎದುರುಡೆ ಇನ್ನ ಕೈಟೆ ಆ ಪೊಣ್ಣಗ ಕರಿ ಮಾಡಿ ಕಟ್ಟಾರೆ ಅಂತ ನಾನು ಅಂಚ ಬನ್ನಿ ಅಂಚೆನ ಕೂಡ ಏನು ಬಿಡದಿಯೇ ಅಪರಿಚಿತವರಿಗೆ ಪಕ್ಕದ ಪಾತ್ರಲೆಪ್ಪ ಎಂದು ಪಾತ್ರವನ್ನು ಏರಣ್ಣ ನೀನಲ್ಲಿಂದಿನಾಡ ಆ ಕಾರಣಗಳ ಪಾತ್ರದ ವಿಜಯಬಾರನ ನಿನ್ನ ಆರಬಾರ ಆರಬಾರದ ಗುಣಂಬು ನಿನ್ನ ಆರಬಾರ ಎಂತದ ಬಾರ ಈ ಪಾತ್ರ ಕೇಳಿದರೆ ಮನಸ್ಸಿಗೆ ಬಾರಿ ನೆಮ್ಮದಿ ಯಾರು ಮಾತ್ರ ಮನಸ್ಸಿಗೆ ನೆಮ್ಮದಿ ನಾನು ಅರವಳಿಕೆ ಬರ್ತದ್ದು ಒಂದು ಬಣ್ಣದ ಆಸೆ ಕೊಡ್ತಾರೆ ಅಂತ ಪುಣ್ಯವತಿಗೆ ಈಗ ಒಂದು ಬರುತ್ತೇನೆ ಅಂತ ಜಗತ್ತು ಕೈಪಾಡು ವಹಿಸ್ಕೊಳ್ಳುತ್ತೆ ಎನ್ನ ಬಗ್ಗೆ ಬರಲಿ ಅಂದ್ರೆ ಪುಣ್ಯವತಿನ ಸರಿ ಒಂದು ಬಂಗಾರ ತುಯಿಲಚ್ಚಿನ ದೃಶ್ಯ ಅದಕ್ಕೆ ಕುಡಿಯಲಿ ಅವತಿಲೆ ಕಾಸು ಕೂತು ಬಂಡೆ ದಾದ ಭಾವ ಒಂದು ತಪ್ಪತ್ತೈ ಒಂದು ಕೊಂದಲು ಇತ್ತು ಈ ಎಂಟು ಮಾಡೋಚಿ ಇದು ಪೂರ ಈ ಸಾಧ್ಯ ಗೊತ್ತಾ ಅದು ಏನು ಕೇಳಿದೆ ಅಲ್ಲೆಲ್ಲ
ಕಾಡ ಸಾಧಿ ತಿಕ್ಕಿನ ಪುಣ್ಯವತ್ತಿಗೆ ದೂರದಲ್ಲಿ ಇಲ್ಲು ಕಟ್ಟಾದು ಕೊಟ್ಟಿದ್ದೆ ಅಪ್ಪ ಆ ಪುಟ್ಟಿಗೆ என்னோட ಅಪ್ಪನ ಕೇಳು ಊರ ತಿಂದು ಬರ್ತಪ್ಪ ಅಲ್ಲಿ ಒಂದು ಕೇಳೊಂದು ಬಾಯ್ ಅಂದ ಅಂದಪ್ಪಾಜಿ ಕೆಟ್ಟ ವಿಚಾರ ಕಡಪಡದು ಕೊರಿಯೆ ಊರು ತಿರುಗಿ ಅಲ್ಲ ಇಲ್ಲ ಕೈತರ ಹೋಯಿನ ಮಾತ್ರ ಈ ಚಾವಡಿನಲ್ಲಿ ಶ್ರೀಕಾಂತ ಮತ್ತು ಬಣ್ಣ ಹಚ್ಚಿನ ವಿಚಾರ ಆ ಪುಣ್ಯವತ್ತನ ಸರಗದ ನಿಂತು ಕೈ ಹೊಡೆದು ಚೀಲದ ನಿಂತು ಚೆಲ್ಲದೆ ಏನು ಬಂದಿರ್ತಾರೆ ஒரு கட்டுக்கன மகேத்து ஒரு கடுவன மகேத்து யான் தேவல்ல கொண்டனಂತೆ ವೀರಗ ಪುಟ್ಟನ ಯಾನ ಇಲ್ಲ ಮಗೆ ಅಂಚಿತ ಬೇಲೆ ಮಾತ್ರ ಯಾನ ಮನಸ್ಸು ಮಾತ್ರ ಎಂದು ಇರಡ ಈ ಚಾವಡಿನ ಬಗ್ಗೆ ಏನು ಮತ್ತು ದೂರ ಬಂದೇನ ಆ ಎಣ ಮೇಲೆ ಪ್ರಯತ್ನ ಮಾತನಾಡ ದೇವರ ಬಲ ಕೊಟ್ಟಿಗೆರು ಆ ಜಾಗಕ್ಕೆ ಇಂಕ್ಲೂಡ್ ಇರುತ್ತದೆ ಅದನ್ನ ಶ್ರೀಲಂಕ ನಿಲ್ಲಿಸಿದ ಇದು ನೋಡಿ ಭಾಗ್ಯಪ್ಪಾಜಿ ವಿಚಾರ ಮಾಡ್ತಾರೆ ಲೆಕ್ಕಕ್ಕೆ ಏನು ಅಣ್ಣ ಕುಡದಿ ಪಾತ್ರ ಬಂದೆ ಕೌಲ ಸತ್ಯ ಹೊಡೆದು ಕೇಳರ ಕತ್ತಲ ನೀ ಈ ಏರಲ್ಲಿ ಕೇಳಗ ಈ ಒಂದು ಗೊತ್ತು ಬಂದೆ ಅದನ್ನ ಪಡೆದಿದ್ದು ಬಂದ ಗಂಡಗ ಬಂದಾಗ ನಾಲ್ಕು ಪಡೆಯಿಲ್ಲ ಅವೆಲ್ಲ ಪುಡೇತಿ ಕನ್ನಡ ಅಲ್ಲಿ ಪಡೆಯುತ್ತೆ ಅಂತಿನ ಅಂದ್ರೆ ಆ ಕೊಂಜ ಮೇಲೆ ಅವೆಲ್ಲ ಪುಡೇತಿ ಬಂದಿಲ್ಲ ಅಂದ್ರೆ ಆ ಕೊಂಜ ಒಮ್ಮೆ ಗಂಡ ನಿಂತು ಎಂಟಿನ ಕುಟುಂಬ ಅರ್ಥ ರಾಯಿತವಂತ ರಾಯ ಬಣ್ಣ ತಪ್ಪಾಡಿ ಬಣ್ಣ ಬಾರ್ತಲ್ಲ ಒಂದು ವೇಳೆ ತಪ್ಪು ಓದಿರ್ತಾರೆ ಚಾವಡಿನ ತುಂಬ ಹೊರಡ್ತೀನಿ ವಿಚಾರ ಮಾಡ್ತಾರೆ ಯಾರಿದ್ದಾನ ಊರುಗಾರತ್ತು ಇಲ್ಲಗೆ ಯಜಮಾನ ಅದಕ್ಕೆ ಕೇಳ ಬರ್ತಾರೆ ಯಾರಿದ್ದಾನ ಏಕೆ ಇರ್ತಾರೆ ಈ ಅಂದ್ರೆ ಅನ್ಪುಜಿ ಬಂಡ ಪಾತ್ರ ಬಿಡದಲ್ಲ ಏಪ ಎನ್ನ ಪಾತ್ರ ಒಂದು ಬಿಲ್ಲ ಬರಂಗೆ ಏಕಾಏಕಿ ಈ ಏನಿರ್ತಾರೆ ತಂದ ಯಾನು ಈ ಚಾವಡಿ ಮಾಡ್ಕೊಂಡು ಪಾತ್ರಕ್ಕೆ ಇತ್ತಿನ ತುತ್ತ ಇದ್ದರೆ ಆರಾಮನೆ ಬಿಡ್ತಾರೆ ನಡಬಾಲಕ್ಕೆ ಬರ್ತದೆ ಅಪ್ಪಾಜಿ ಇದಕ್ಕೆ ನಾನು ಈತ ಬೇಗ ಬೋರ್ಚನ ಏನಾದ್ರು ಹೋಯತ್ತೆ ಅಪ್ಪಾಜಿ ಸರಿ ಅಮ್ಮಗ ಬೋರ್ಚನ ನಮಗೆ ಆದ ಭೂಮಿಗೆ ತುನ್ನಾದ ಬದುಕು ನಡೆದು ಕೈಪುನಟ್ಟೆ ಅಂದ್ರೆ ಶಾಸ್ತ್ರದ ಪ್ರಾರಂಭ ಮಾಡ್ತಾರೆ ನಾನು ಈ ಊರನ್ನು ಕುಡಿದುಕೋಬೇಕು ಇಟ್ಲೆ ಆಸೆ ಐತಿ ಅಂಡ ಮುಂಜೆ ಬರ್ತಾರೆ ನೆನಪಿದಿಲ್ಲ ಆ ಪೊಣ್ಣನ ಮಾನವರಿತದ ಆ ಕಾಡಿಗೆ ನಾಡಿದ್ರೆ ತಂದು ಬರ್ತದೆ ನಾವು ಯಾನೇ ಮೂಡು ಬಿಡಿದು ಬಾಪಣ್ಣ ಸತ್ಯ ನಾಡ ಆ ಪೊಣ್ಣನ್ನ ಲೆಸೋದೆ ಬಾಪೆ ಅವಳಿ ಇದು ಕಟ್ತಿರ ಮಂಜಕ್ಕ ಎಷ್ಟು ದೂರ ಹೊಡೆ ಓ ಎಂತ ಹಾಳಾಗಿ ಕೊಣತ್ತಿಕೊಂಡು ನೀನು ಹಾಳು ಮಾಡ್ತಾರೆ ವಿಷಯ ಪರೀಕ್ಷೆ ಮಾಡ್ಕೊಟ್ಟು ಈ ರೀತಿ ಬಂದಿ ನ್ಯಾಯವಂತರ ಹೊಂದಿಪಟ್ಟು ಬಂದಿದ್ದ ಮಾಲೆ ಈ ನಮ್ಮ ಪಟ್ಟದ ಮನೆಯ ಮನಗಾರಿಕೆ ಹೆಚ್ಚಾಗಿ ಈ ಅಟ್ಟೆ ಪುರತ ಬಣ್ಣದ್ದು ಮದುವೆ ಅವಳು ಮನದಿದ್ದೆ ಅಪ್ಪ ನಿನ್ನ ಬಾಯಿಡ ಬತ್ತಿನ ಮಾತೆ ಹೋಗಿ ಅಪ್ಪಾಜಿ ಮದುವೆ ಅವರು ನಮ್ಮ ಜೀವನದಲ್ಲಿ ಯಾರು ಏಕಾಂಗಿ ಆಗಿತ್ತು ಅಪ್ಪ ಏನಿದ್ದೆ ನಾನು ಏಪಪ್ಪ ಏನು ಮಗಕ್ಕೆ ಮದುವೆ ಆಗ್ತಿತ್ತು ಆಚತ್ತು ಈ ಎಲ್ಲ ಕೊಳೆದಿದ್ದು ಮಂದಿ ಜನ ಅಪ್ಪ ತೀರ್ಮಾನ ಆ ಕೊಳೆದಿ ಅವರನ್ನು ಮದುವೆಗೆ ತಕ್ಕೊಡ್ಚ ಕೇವಲ ಕೊಳೆದಿಂದ ಬಾಯಿಡ ಬಣ್ಣ ಯಾವುದು ಏದು ಹೊಣೆಗಾರಿಕೆ ಎದ್ದಿ ರೀತಿ ತೂಕ ಬಣ್ಣ ಉದ್ದೇಶಕ್ಕೆ ಈ ರೀತಿ ಕಲಿಸೋದು ಇಷ್ಟು ಓವುಳ ಬರ ಇಟ್ಟಿನ ಅಪ್ಪ ಇಲ್ಲಿ ನಂಜಿನ ಈ ಆಸ್ತಿ ಅಂತಸ್ತಿಗೆ ವೈದ್ಯ ಒಂದೇ ಮುಖ್ಯ ಪಾತ್ರೆನೇ ಮುಖ್ಯ ಬಂದಿದ್ದಕ್ಕೆ ಹೋಗಾಡಿ ಆಯ್ಕೆ ಮಾಡೋದು ಪರೀಕ್ಷೆ ಬಂದು ತೀರ್ಮಾನ ಮೆಥಡಾಲಜಿ ಎಣ್ಣ ಹುಡುಗರು ನೀವು ತೀರ್ಮಾನ ಬಂದಿದ್ದೆ ಆ ಪುಣ್ಯಕ್ಕೆ ಆಗುತ್ತೆ ಚಿನ್ನ ಬಾಯಿ ಮಕ್ಕಳನ್ನ ಪಾತ್ರೆ ಇರುವೆಲ್ಲ ಪಾತ್ರೆ ಮುಖ್ಯ ಸೇರಿಕೊಂಡು ನಾನು ತುಂಬ ವಿರೋಧ ಎಲ್ಲದನ್ನ ಸರಿ ಮಾತನ್ನ ಅಂತ ಎಲ್ಲಿನ ಮದುವೆಗೆ ಮಂಡೆ ಇಲ್ಲಿ ಮಾತ್ರ ಏನು ಒಂದು ಪಾತ್ರೆ ನಡಪಡ್ಕೊಂಡು ಎಂತ ಮದುವೆ ಇಷ್ಟೊಂದು ಮನಸ್ಸು ಮೋಸಾರಿಯಾದ ಮದುವೆ ಆ ರೈತ ಒಟ್ಟಿಗೂ ನಮಗೆ ಬೆಲೆ ಉಂಡಿದೆ
ಎಂಟು ಬಟ್ಟಿ ಈಗ ನಮ್ಮ ಆತ್ಮ ಸುಲಭ ಪರಾಟ ಪದಾರ್ಥ ಅನ್ಕೊಂಡ ಅವ್ರು ಒಂದು ಪ್ರಕಾರ ಈಗ ಎಂಟು 10 ಜನ ಮಕ್ಕಳಿಗೆ ಬರೋದು ಮನೋರು ಈಗ ಒಂದು ಕೊಂಡೊಂದು ಬನ್ನಿ ಕೊಡಿದ್ದೀನಿ ಕೊಟ್ಟದ ಕಡೆ ಮಂಡಿ ಮಾಡಿ ಮದುವೆ 5 ವರ್ಷ ಕರೆದುಕೊಂಡು ಈ ಮಕ್ಕಳು 5 ವರ್ಷ ಕಣ್ಣಗೆ ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಪುತ್ರ ಸಂತಾನ ಐತಿ ಪಂಪನಂಚರ ಕಾರಣ ವರ್ಷ ದೇವಸ್ಥಾನಕ್ಕೆ పోయారు పూజ పురస్కారం మల్పాయారు అంటే జోకులు ఐతి పనుకొనించిన కారణ పేదలు పనగా యారండి ప్రశ్నకి నేరకు కూడాతే అన్నని అలాంటి జాతపన పతలు కొనగారని పాత్ర పండేరు నికలకి ఈ జన్ముడు జోకులా పూజించ పండేరు ఆ పేదట ఆలోగాలు అప్పుడు ఒక ఇంతమంది మొదపోడు పనుకొనించిన కారణ ఎన్న అప్పాజి పండేరు ఇందా ఈ పేదని కొనవల్ల కొనతది మదిమ అవడు పుత్ర సంతాన ఆవుడే ఇచ్చిన నరాల కథ బాదు పోని బతుకు పండేరు దాతమల్ కొనంది కర్తాయికి దాత పూజించ పాత్ర పండి కెన్నగా ಆ ಚಿತ್ತಿನೊಳಗೆ ಗಡು ಬರ್ಬೇಕಂತ ಆ ಚಿತ್ತಿನೊಳಗೆ ಪಡವಿ ಅವಳು ಶ್ರೀಮಂತೆ ಅವಳು ಒಣ್ಣನ್ನು ಮದುವೆ ಆದ ಪಾಲ್ಗೊಳ್ಳೋದು ಬಂದಿರಿ ಕೆಲಸ ಮಾಡ್ಕೊಂಡು ಐದು ವರ್ಷ ಕರೆ ಚೋಕ್ಲಾಯಿ ಐಕ ಅಪ್ಪಾಜಿ ಹಣ್ಣಲ್ಲಿ ಪಾತ್ರೆ ಬಂದಿರಿ ಈ ಬೇತ ಮದುವೆ ಅವಳು ಮಗಲು ಬೇತೆ ಮದುವೆ ಆಗಕ್ಕೆ ಸಾಧ್ಯ ಇಕ್ಕಿಂದ ಪಡ್ಕೊಳಕ್ಕೆ ಕಾರಣ ನೋಡ್ದು ಆ ಚಿತ್ತಿನೊಳಗೆ ಗಡು ಬರ್ಬೇಕಂತ ಅವಳು ಎಂದು ಪಡ್ತೇವೆ ಪ್ರಯತ್ನ ಮಾಡ್ತೇವೆ ಎಂದು ಪಡ್ತೇವೆ ಪಂಡಿತೆ ಸುರುತ ಪುಡಿಯತಿಗೆ ಸಂತಾನ ಇತ್ತು ಅರೋಪರೀತಿ ಪಂಡಿಕಾರನಕ್ಕೂ ಕುಡಂಜಿ ಮಾಡ್ತಾರೆ ಅದೇ ಕುಡಂಜಿ ಮಾಡ್ತಾ ಪಿನ್ನ ಕೊಂಡಿದವ್ರಿಗೆ ಕಾಂತ ಸೇರ್ತಿರ್ಬೇನ ಒಂದು ವೇಳೆ ಅನ್ನ ಪೆತ್ತಿಜಾಲ ಕುಡಂಜಿ ಅಲ್ಲ ಪೆತ್ತಿಜಾಲ ಕುಡಂಜಿ ಅವಳ ಪೆತ್ತಿಜಿ ಕುಡಂಜಿ ಕೊಟ್ಟು ಜೀತಿಯ ಏರ್ ಪೆತ್ತಿಗಳು ಅವು ಅಂತ ಪತ್ನಾಗ ಪೂರ ಮಾಡಿದ ಕಂಡೋಡು ಕೂಡ ಸಂತಾನವು ಮದಿಂಡೆ ಇಲ್ಲಿ ಕಟ್ಟಿ ಇದು ಮೂಜಿ ದುಡ್ಡು ಇದ್ದದಾದ ವಿಷಯ ಆಗ್ತದೆ ಒಂದೇ ದೇವೇರಿ ಯೋಗ ಮುಂದುಗೋಡು ಇದು ಆಗಿ ತಿಂಗಳ ಗಡು ಕೊಡ್ತಾರೆ ಇದನ್ನ ಮತ್ತೆ ಆಗಿ ಬರೋರಿಗೆ ಪ್ರಯತ್ನ ಮಾಡ್ತೇನೆ ಬರ್ತೇನೆ ಮಂಡಲ ಸಂಗತಿ ಮಾಡ್ತಾರೆ ಮಂಡ್ಯ ಜಾಗೃತಿ ಇಲ್ಲಿಗೆ ಪರಿಹಾರ ಕೊಡ್ತಾರೆ ಆದಿ ತಿಂಗಳು ಅರಮನೆಗೆ ಇತ್ತಿಂದ ತನಗೆ ಮನೆ ಕೂಡ ಮತ್ಮದ ವಿಷಯ ಬರ್ಬಿಟ್ಟು ಆದಿ ತಿಂಗಳು ನಾವು ಅರಮನೆ ಬಿಟ್ಟು ಬಿದಾಯ ಕೂಡ ಆದಿ ತಿಂಗಳು ಕಡಿಮೆ ದಿನ ಬಂದಾಗ ಆನೆಗಳ ಮಾತಾಡೋದು ಹಿರೇಗಳ ಮಾತಾಡೋದು ಅಂತ ಈ ಕಳಿಗೆ ನಮ್ಮ ಪಾದಯಾತ್ರೆ ತಿರುಪತಿಗೆ ಹೋಗಿ ತಿರುಪತಿಗೆ ಬಾಕಿ ನಂಗೆ ಅವತ್ತೇ ಆದಿ ತಿಂಗಳು ಮುಪ್ಪರವಲ್ಲಿ ನಮ್ಮ ಕಡಲವರೆಗೆ ಹೋಗಿ ಕಡಲವರೆಗೆ ದಾತುಂಟು ಅವ್ನು ಜನಕ್ಕೆ ಓಡವನಪ್ಪನಾಗುಳ್ಳೆ ನೀರು ಬಾತನಾಗುಳ್ಳೆ ಗಲೆ ಮಾಡಿನಾಗುಳ್ಳೆ ಗಲೆ ಸರಿ ಮಾಡಿನಾಗುಳ್ಳೆ ಅವೆಲ್ಲ ಅಂತ ಕುಶಾಲ ಬಾಚರ್ ಆದಿ ತಿಂಗಳು ಕರೀಲಿ ಅರಮನೆಗೆ ಬರ್ತಿದ್ದಾರೆ ಅಪ್ಪ ಒಣಸಿದಾಗ ಒಣಸಿದ ಆದಿ ತಿಂಗಳ ಬುತ್ತಿ ನಮ್ಮ ಬಸವಂಗು ಆದಿ ತಿಂಗಳು ಕೂಡ ಎಣ್ಣೆ ಬುತ್ತಿ ಬರ್ತದೆ ತಿನ್ನೋಲ್ಲ ಮುಚ್ಚಲ್ ಮಾಡ್ತದೆ ಪುನಃ ಕಡೆ ಅವು ಎಂಚಲ್ಲ ವೈಕು ನಂಗೆ ಸಂಬಂಧ ಎಂಚಿನ ನಮ್ಮ ಇಲ್ಲು ಕೂತು ಬಂದಾಗ ಒಣಸು ಬರ್ತಾನ ನಂಗೆ ಒಣಸಿ ಏನ ಬರ್ತದೆ ಗುರುನಾಡದ ಪಂಚವನಗಳು ಎಟ್ಟೆ ಕೂಡ ಎಟ್ಟೆ ವಿಶೇಷತೆ ಗೊತ್ತಿದೆ ಒಂದು ಇಲ್ಲ ನನ್ನೊಂದು ಸೊತ್ತು ನನ್ನೊಂದು ಇಲ್ಲದೆ ಕೊಡುದಂತ ಆ ಇಲ್ಲದ ಯಜಮಾನರಿಗೆ ಏನಂದ್ರೆ ಅಂಕಂದು
ஒரு மனசுக்கு ఏంటంటే తుంబు పిర తు అంద సురూపు మనసు వాడు నెట్టేగా ఉంటుందంట నాకు ఖండిత మనసు కొర్పెరే చాలా ఇచ్చంది నమ్మకొండల మనసు కొర్పెరే చాలా ఇది అనుమానం ఉంటుందంట కొర్పు చేస్తుందంట కొర్చేస్తుందంట అక్కడ మనసు మాకున్నాక ನಮ್ಮ ಕೈಪೈ ಕಾರಣ ಕಾಟ್ಕೆಟ್ ಅక్కడ ಬೇಜಾರು ಆಗ್ತದೆ ಯಾರು ತಿಂದಿಲ್ಲ ಇವಾಗ ಯಾರು ನೀರು ಗೊತ್ತಿಲ್ಲ ಓಕೆ ಅವ್ರು ಬೇಕಂದ್ರೆ ಹರಿಯಾಣ ಮುಂಚೆ ಮಾಸಂ ಹೋಗಿ ನಮ್ಮ ನೋವು ಅವಳು ಉಪ್ಪು ನೀರತ್ತೆ ಉಪ್ಪು ನೀರು ಬಯಲ ಅದು ಓಡಾಡೋಣ ನಾನು ಉಪ್ಪು ನೀರು ಆಕಲ್ ಬರ್ತೀನಿ ನಂಗೆ ಕೊಡ್ಬೇಕು ಸರಿ ಸಂತೋಷ ನಾವು ಹೋಗಲು ಚೆನ್ನಾಗಿ ಬಂದೇನೆ ಪಾನಿ ಪಾಪದೇನ ಗುಡಿದಿರಿ ಅಂತ ಪಣ್ಣೋಡು ಬಾಯಿಲ್ಲ ಸಂತೋಷ ಕೊಡಂತ ಮಾಮದೇ ಪಣ್ಣಿಲ ಪಣಿಕೆ ಆಟ ಪಣ್ಣಿದೆ ಅವರು ಕವಿತಾ என்ன அப்பாதி ಈ ಊರು ಅರಸಾದ ವೀರಣ್ಣನ ಆಶಿಸುತ್ತಾರೆ ಆಡ ಅದಕ್ಕೆ ಕರ್ಕೊಂಡು ಬಿಡ್ತೀರಿ ಸಾಧಾರಣ ತಪ್ಪು ಅಂತೆರಿಗೆ ಅಂತ ಅದಕ್ಕೆ ಏನಾದ್ರು ಬಿತ್ತಿಗೆರ ಅಲ್ಲ ನಮಗೆ ಯಾನಿಂತ ಅಡಕೆ ನೋಡುತ್ತದೆ ಬಿಡಂದ್ರೆ ಸೆರೆಮನೆ ಮಾಡಿ ಸಂಬಂಧ ಅರಸುಲೇನ ಮಾಮನೆ ಸಂಬಂಧ ನೀಗೇರಿ ಅಂಚೆ ನನ್ನ ಬಿಡಬೇಡ ಅಪ್ಪಾಜಿ ಈ ಮುಂದೆ ಊರ್ಗ ಪಟ್ಟಣ ಕುದುಪಾಡು ಅರೆ ಸೆರೆಮನೆ ಕುದುಪಾಡು ಕುದುಪಾಡು ಆಡಪಡು ಇನ್ನು ಎದುರು ಎನ್ನಭಾವೆ ಕಾಡುತ್ತಿ ನಾನು ಮುಗಿಪೋಡು ಐದು ಅಮ್ಮನಪ್ಪನ ವೈದ್ಯ ಮಾಡು ಐದು ಒಕ್ಕೆ ನನ್ನ ಅಪ್ಪಾಜಿ ಕುದುಪಾಡು ನಾನೇ ಗೊತ್ತಾಡ್ರಿ ಯೋಚನೆ ಪಾಡಲಾಡ ಇದು ಸುದ್ದಿ ಬರ್ತದೆ ಬರುತ್ತೆ ಅರಮನೆ ಗುಡಿಗೆ ಒಂದು ಯಾಕೆ ದೇವರೇ ಇಲ್ಲಿ ಸಾಧಿಸುವ ಸಾಧ್ಯ ದಿಕ್ವೆತ್ತ ಯೋಚನೆ ಮತ್ತೆ ಎಷ್ಟು ಉಳಿತಾರೆ ಕನ್ನಡ ಗಮನೀಯ ಬಗ್ಗೆ ಮಂಚ ಅದನ್ನ ಯೋಚನೆ ಮಾಡ್ಕೊಂಡಾಗ ನಡ್ತೊಂದು ಭಯ ಓನ ಪುಸ್ತಕ ವಿಷಯ ಬರೀತೀನಿ ಉದತ್ತು ಓದಿ ಆಚಾರವಿಲ್ಲದ ನಾಲಗೆ ಇನ್ನ ನೀಚ ಬುದ್ಧಿಯ ಬೀಡು ನಾಲಗೆ ಅದನ್ನು ಹಾಳು ಮಾಡೋದಿಲ್ಲ ಈ ಉಚ್ಚಪ್ಪಗಳಿಗೆ ಮುಖ್ಯ ಮತ್ತೆ ವಿಷಯ ಓದಿನಾಗ ನಾನು ಎನ್ನ ಬಗ್ಗೆ ಚಿಂತನೆ ಮಾಡ್ತೆ ಯಾನ ಜೀವನ ಭಾವಗ ಮತ್ತೆ ಇಂಚಿನ ಬಗೆ ಮತ್ತು ದಾನೆ ಯಾನು ಭಾವಗ ನೋಕುನಿ ಭಾವಗಿ ಯಾನ್ ನೋಕುನಿ ಯಾನ ಭಾವಗ ನೋಕುನಿ ಭಾವಗಿ ಯಾನ್ ನೋಕುನಿ ನಾನು ಸಾಧ್ಯ ಬೆಟ್ಟಿಂದಿನಾರೆ ಯಾನು ಭಾವಗ ನೋಕುನಿ ಪೂರ ಸೇರ್ತಾ ಬಾವಳ ಸಂಗನಟ್ಟು 5 ಒಪ್ಪಂದಿ ವಿಷಯ ಓದಿ ಅಂದ್ರೆ ಸಾವುಂಡಿಗೆ ತೀರ್ಕೊಲೆ ಓಡಿ ನರಮನಿಗೆ ಸಾವು ಮರಣ ಉಂಟು ಬಾಜು ನಾನು ನೋಡ್ಕೊಂಡು ಬನ್ನಿ ನನ್ನ ಭಾವಿ ಸಾಹಿತ್ಯಗೆ 5 ಒಕ್ಕ ಈ ಸಾಹಿತ್ಯ 5 ಒಕ್ಕ ತಿರಾಳೊಕ್ಕ ಸಾಹಿತ್ಯ 5 ಒಕ್ಕ ಮುಪ್ಪದ ಸಾಹಿತ್ಯ ಮಾತ ಸಾಹಿತ್ಯ ನಿರೇಕ ರಾಜ್ಯ ಗೊತ್ತಿದೆ ಸಾಯಿ ಪೂಜಾರ ನಿಗಾಂಡ ಸಾಯಿ ಪೂಜಾರ ಸೈಯರ ಸಾಧ್ಯ ನೆತ್ತಿ ಎಂಬ ಮಾತ ಸೇಪಿ ಕೇರು
ಅರಮನೆ ಇದ್ದೇನ ಯಾಲ ಉಂಟು ಜೀವಿ ನೀರುಂಟು ಇನ್ನೇ ಎದುರು ಮನೆ ಎಡಿಟೆ ಸಾಹಿತಿ ಅದರ ಚರ್ಚೆಗೋಷ್ಠಿ ಪವನ ಮಾತೇನ ತಗಡ ಮಾತೇನ ಅಂಜಾದ ಬಾವ ಈ ಬೀದರ್ನ ಕೈಗಾಲ ಮಾಡ್ತಿದ್ದಾರೆ ಅಂದ ನಮ್ಮ ಬೀದರ್ನ ಹೆಚ್ಚಾಗಿ ಉಂಟು ಇಡೀ ಎಕ್ಕಿನ ಹಾಕು ಶಿಕ್ಷೆ ನಮ್ಮ ಕನ್ನಡ ಕಡೆಗೆ ಮಾಹಿತಿಗಳು ಏರಿಗ ಮಕ್ಕಳು ಕನ್ನಡ ಬರೀಟ ಬರ್ತದೆ 5 ಅಂಚೆಗೆ ಕುದುರು ಅಂತ ಕುದುರು ಕುದುರು ಇತ್ಯಾದಿ ಕೊಂಡ ಮಾತೆಲ್ಲ ಉಂಟು ದೂರಗೊಂಡು పండుగల అది కూడా కాపు 5 ఫోటో వచ్చి పూర చీపే బట్టి ಓಟದ ವ್ಯವಸ್ಥೆ ಮುಗಿತು ಚಿನ್ನ ಯಾನ್ ಶ್ರೀಕಾಂತ್ ಹತ್ತು ಕಳೆದ ಕಕ್ಕೆ
ಓಡದಂತೆ ಓಡ ಮಾಡಿದ್ವಿ ಓಡಗತ್ತೆ ಗದನೆ 3 ಜನ ಕಾರಣ 3 ಜನ ಅಂದ್ರೆ 6 ಜನ 30 ಜನ ಕೊಡಬೇಕು 3 ಜನ ಕೊಡಬೇಕು ನಾಲ್ಕು ಇಚ್ಚಿನ ಪ್ರಮಾಣ ಬರ್ತದೆ 3 ಜನ ಏರುಗುತ್ತದೆ ತುನ್ನಲಕ್ಕೆ ಕಡಪಿಗಲ್ಲ ಇಚ್ಚಿನ ಸಾಧ್ಯತೆ ಇನ್ನೊಂದು ಬಣ್ಣ ಅವಸು ಮಂದಿ ಓಹೋ ಒಬ್ಬ ಮಂತ್ರಿ ಯಾನ್ ನೋಡಿ ಇಚ್ಚಿನೆ 3 ಜನ ಹೋಗಿ ಅನ್ನೋದು ಈಗ 30 ಜನ ಪ್ರಮಾಣ ಕೊಡ್ತಾರೆ ಅವಳು 4 ಗಂಟೆ ಕೂದು ವರ್ಷದ ಪ್ರಮಾಣ ಕೊಡ್ತಾರೆ ಅಲ್ಲ ಸಾಧಪ್ಪ ಇನ್ನೊಂದು ಬೇರೆ ಯಾ ಫೋನ್ ಈ ಬೇರೆ ನಿಗೆ ಸೈಸ ಕಡಲದ ಮಧ್ಯ ಬಾಧೆಯಲ್ಲಿ ನೆನಪು ಮಾಡ್ತಾರೆ ನಿಕ್ಕೊಂಡಿದ್ದಾರೆ ಕಡಲದ ಬರ್ತಾರೆ ಅದು ನಕ್ಕಿ ಅಡಿಗೆ ಕುಕ್ಕರು ಹಾಗೆ ಕೊರಿಸಾಗಿ ಪರತೆ ಅಂತ ಪರತೆ ಒಡ್ಡು ಕೂರು ನನ್ನ ಅಡಿಗೆ ಬೇರೆ ಕೈಕಾಲ ಮತ್ತೊಂದು ಅವರು ಈಗ ಕೋಳೆ ಉಂಟು ಬೈಗಾಟಿ ವಿಷ ಕೊಟ್ಟು ಬಣ್ಣ ಹೋಗ್ಬಿಡ್ತಿ ನೀರಕ್ಕೆ ಕೊಟ್ಟು ವಿಷ आपको हीर ना जाओ मेरा निकी जला अंदा शादी ಗಾಳಿ ಬೈತಿನಲ್ಲಿ ದಾದ ಆತನಂತೆ ಗೊತ್ತು ನಮ್ಮ ಹುಟ್ಟಲು ಗೊತ್ತಂತ ಒಂದೇ ಬೇರೆ ಗೊತ್ತು ಓಡದಾಗ್ಲೆ ಒಂತ ಗೊತ್ತು ತೂತೆ ತಾರಾಯಿ ಕೊಂದೋಡು
పోయలేక నీళ్ళు ఖర్చు మంటే కొంచెం మళ్ళా తెర బత్తని తెర తాంబైకి తారాయి పూరు బుక్కతో ಅವಳ ಭಗವಂತನ ಲೀಲೆ ತುಲ ಅದು ಉಳಪೇರು ಗೊತ್ತಿచ్చిನಂತೆ ನಾನು ನಮ್ಮರಾಜ್ಯದ ಉಂಜೆ ಆಯತುಲ ಕುಯ್ಯದ ರಾಶಿ ನಮ್ಮ ಯೋಗಸರಿ ನಮ್ಮ ಮಲ್ಲ ಕಮ ಅದೇ ಮುಂದಿನ ನೀರಿನ ಜಾತಿ ದಾಡಕಂತ ಆ ಊರು ಬರಲ್ಲ ಹಳೆಯಪ್ಪ ಪಚ್ಚ ಜನಕ್ಕೂ ಎಂದು ಗೊತ್ತಾಗ್ತದೆ ನಮ್ಮ ಊರಿನಲ್ಲಿ ಗೊತ್ತಾಗ್ಕೊಂಡ ಅದರ ಪರಿಚಯ ಆದವು ನಮ್ಮ ಕಾಲದಲ್ಲಿ ಜಿಂಕೆದ ಬಿರೋಡು ನಾವು ಜನ ಮತ್ತೆ ಶಾಲೆ ಬಿಟ್ಟು ಕುಡಿಯಕ ಹೋಯ್ತು ಬಿರೋಡು ಜಿಂಕೆ ಕೊಡೋಣ ಒಂದೊಂದು ಆಡ್ಸೋಡ ಅಂತ ಬೈತ ಹೋಯ್ತು ಆ ಜಿಂಕೆಯನ್ನು ಭಕ್ತರು ಬುದ್ಧಿ ಅದರಿಗೆ ತಿಕ್ಕೊಂಡಿದ್ದಿ ಆ ಜಿಂಕೆಯನ್ನು ನಮ್ಮ ಭಕ್ತು ಕೊಟ್ಟ ಪರಿಚಯ ಅಂದ್ರೆ ಅದಕ್ಕೆ ಕೊಟ್ಟ ನಮ್ಮ ಊರಿಗೂ ಬಹಳ ಈ ಗೋಡೆ ಮಣ್ಣ ಮಾತಾಡ ಜಿಂಕೆ ಪಕ್ಕದ ಸಮಾಧಾನ ಸಿದ್ಧ ಮೇಲೆ ಹೋಗಿ ಹೋಗಿ ಬಂದಾಗ ಪ್ರಾಣಿ ತಗೊಂಡ ಮುಂದೆ ನಾವು ಹೋಗಿ ಬಂದವರು ಗೊತ್ತಾಗಲ್ಲ ಭಾಷೆ ಹೋಗಿ ನಿಂದನೆ ಜಿಂಕೆ ಪಕ್ಕದ ಸಮಾಧಾನ ದೈವದ ದೋಷದ
ನಮ್ಮವರು ತಿಂತಿದ್ರೆ ನಂಗೆ ಹಾಕಿಲ್ಲ ಕೊಡ್ತೀನಿ ಈಗ ದೊಡ್ಡ ಸರಿಯಾಗಿ ಪಡಿ ನನ್ನ ಏನಂದ್ರೆ ಬರ್ತೇ ನನ್ನ ಕನ್ನಡಕ್ಕೆ 100 ಬೋಲ అర్థ మనతో చంప పట్టకుండా గుడ్డప్ప పనిచాను ಲಂಬೋದರಿ ಶಕ್ತಿ ಮತ್ತು ಪೂರ ಬಾಲಮಂಗರು ಎಷ್ಟು ಗೊತ್ತಾಗಿ ಏನ್ ಮಾಡ್ಬೇಕು ದಿಂಗಪ್ಪ ರಾಮದಾಸ್ ಹೋದ ಬಂಗಾಳಿ ಸುಂದರ ಜೋರಿಗೆ ಬಲ್ಲ ಮೊಲ್ಲ ಮಾರುವ ಮುಂಚಿನ ವಸ್ತುತುಲೆ ಬಪ್ಪ ಉತ್ಪತ್ತಿ ಏಕನಾಲ್ಗನ ಬರ್ತಿರಲಿಕ್ಕೆ ಭಾಷೆ ಬರ್ತಿತ್ತು ಈ ಪೊನ್ನನ ಪರಿಸ್ಥಿತಿ ಇಂಚ ಅಂದ್ರೆ ಅರೆ ಇಂದ್ರಜಿ ಭಾಷೆ ತುಪ್ಪದ ತಪ್ಪು ఆయన మొంపుతుంది ఆయన మేసేస్తే చీర దిక్కావు గాడిద పోటీ మాట్లాడి వాడు కొంచెం అమస్వాడు భక్తి ఇంట్లోదు ఇది దోషమైతే కొంచెం ఉన్నట్టు బతుకుడు అక్కడ పెద్ద బాగా ಕಂದೋಡಿ ಜಾಸ್ತಿದ ಕುಲೆ ಮುದುಕ ಬುದ್ಧಿದ ಕುಲೆ ಇವಳು ಕಾಡು ಮುತ್ತಕಲೆ ಮಾತ ಭಾಷೆ ಬಾರಿ ಪೂಜೆ ಮಾಡಿದ್ರು ಸುರುಳು ಬಾರಿ ಬಾಳ್ತೀರಿ ರಥ ವಿಷಯ అచ్చోడ అచ్చోడ సాహిత్య
ಬಂಡಸ್ ಗಿರಿಗಿರಿ ಬಂಡಸ್ ಇದು ಏತ್ ಬಂಡಸ್ ಐಕ್ ಕಟ್ಟಿಗೆ 25 ರಟ್ಟು ಕಟ್ಕೊಂಡು ಗಿರಿಗಿರಿ ಮಂಡ್ಯ ಸಮಾಜ ಗಿರಿಗಿರಿ ಬಂಡಸ್ ಬಂಡಿ ನಾವು ಎಂಗಲ ಭಾಷೆ ಜಿಂಕೆಗೆ ಬಂದ್ಬಿಟ್ಟು ಗಿರಿಗಿರಿ ಬಂಡಸ್ ಒಂದು ಓಟೋಡು ಬರುದಿತ್ತ ಸಮುದ್ರಡೆ ಒಂಜಿ ಮುಂಡೆ ಮಾರುತ್ತ ಚಂದ ಮಾರುತ್ತ ಗಾಳಿ ಬರ್ತದೆ ಓಡೆ ಮಾತ್ರ ತಿರ್ತು ಪೂರ ಈ ಜಾತಿ ಹಾಕುತ್ತಿ ವಾ ಊರು ನಿಂತು ನನ್ಗೆ ಗೊತ್ತಿದ್ದಿ ಎಂದ್ರೆ ಓಡೆ ಬೋರ್ದು ಗೊತ್ತಿದ್ದಿ ಆತನ ಒಂದು ಜಿಂಕೆಗೆ ಬಂದಿರ್ತದೆ ಐನು ಆ ಪೊಣ್ಣು ಗರಿ ಹೋಗ್ತಾರೆ ಅಡ್ಚೋಡ ಬಂದಾಗ ಎಂಗಳು ಪತ್ತೋರು ಬಂಡಿಲೆ ಕಾಣು ಎಂಗಳು ಜಿಂಕೆಯನ್ನು ಪಾತ್ರದ ಕೊರಿಯ ಕೊರ್ನೆಡ್ದು ಕೈ ಪೊಣ್ಣಾಗಿ ಎಂಗೆ ತೂಂಡ ಕೋಪ ಅಲ್ಲ ಮೋಸ ಇಲ್ಲಿ ಮುಟ್ಪಾಡಿ ಜಿಂಕೆ ಬತ್ತೆ ಬೇರೆ 4 ಜನ ಬತ್ತೆ ಅಚ್ಚೋಡ ಬಂಡಿ ಎಂಗಳ ಭಾಷೆ ಆಗ್ತಾ ಇದ್ದೀರಾ ಪತ್ತೊಚ್ಚಿ ಗುಡು ಬಕ ಜಿಂಕೆ ಏರ್ನ ಮೋಲ ಏರಿ ಎಂಗಲ ಕಾಡುದ ರಾಜೇರ್ನ ಮಗಲ್ ಎಂಗಲ ಕ್ರಮನ್ ಪ್ರಾಯದ ಬತ್ತಿನ ಚಿತ್ರ ಕೊಂಡು ಮಗಲೇ ಸರಿಗಟ್ಟು ಪೊದು ಬತ್ತಿದ್ದೀರಾ ಮದುವೆ ಆಗಿದ ಹಾಲು ಸಾಕಿನ ಜಿಂಕೆ ಅದನ್ನು ಮುಗೇರಿ ಅದನ್ನು ಪಕ್ಕಿ ಅವೇನು ಬಲಿ ಕೊರ್ಪುಣ ಕ್ರಮ ಅಂಚಾದ ಮಳೆಗೆ ಮದುವೆ ಆತಿಜಿ ಒದ್ದು ಬೈಚಿ ಅಂಚಾದ ಹಾಲು ಸಾಕಿನ ಚಿತ್ತಿನ ಜಿಂಕೆನೆ ಬಲಿ ಕೊರಿಯರೆ ಕೊಂಡೊಂದುಲ್ಲೇರಿ ಅಣ್ಣ ಮೋಲ ಸಿದ್ಧಾಂತ ಎಂಚ ಬದುಕಡಿ ಯಾನು ಮದುವೆನೇ ಯಾವಲ್ಲ ಕುಳ್ಳುವೆ ಯಾನು ಸಾಕಿನ ಜಿಂಕೆ ಇಂತ ಜೀವ ಹೋಗೋಳು ಜಿಂಕೆನ ಮೇಲೆ ಕತ್ತು ಕೊಡ್ತಿರಲ್ಲ ನೀವು ಹೋಗಲೇ ಕೈಚಿ ಕೆರಿಯರ ಕೊಡೊಂದುಲ್ಲೇರಿ ನಮ್ಮ ಮನಸ್ಸಲ್ಲಿ ಇಕ್ಕುಂಡ ಮಗ ಅಗಿ ಬಡ ಚುದಲ್ಲ ಕೊಡ ಬೊಲ್ಲೆ ಬರಗಲ್ಲ ಚಿಕ್ಕ ಅರಕಕ್ಕೆ ಸಂಧಿ ಮೇಲೆ ಕೊಳಂಬೋ ಅಂತ ಹೇಳ್ತೀರಾ ಕೊಳಂಬೋ ಮಂಡ ಶ್ರೀಲಂಕಾದ ರಾಜ ಮಂಡ್ಯ ಸಮಾಜ ಕೊಳಂಬ ಬಂಡ ಎಂಕಲ ಭಾಷೆಗೆ ಅಲ್ಲ ಪುನವರಂ ಕೊಳಂಬೋ ಸವಿತಾ ಜಯ ಬಿಡವ ಗಿರಕ ಸಭೆಗೆ ಕೆಲಸ ಮಾತಾಡ್ತಾರೋ ಗಿರಕ ಸಭೆಗೆ ಸುಮ್ಮನೆ ಬಾರ್ ಈ ಕಾಡು ನಡುಟ್ಟಿ ಇನಿಮುಟ್ಟ ಏರ್ಲ ಬೈದಿನ ಕುಲು ಇಜ್ಜಿ ಬತ್ತಿನ ಕುಲು ಜೀವಂತ ತಿರಬೋತಿನ ಕಥೆಲಾಗೋತ್ತಿಜ್ಜಿ ಏರಾನುವ ಗುಡ್ಡದಾದಿನ ಕುಲು ಈ ಕಾಡು ಕಾರ್ದಿ ಏರ್ನಾಡ ಮರದ ಕೊರಿಟು ಪುರ ಎಂಗಲ ಕುಲು ತುಪ್ಪೆ ಅಪ್ಪು ಸೂಚನೆ ಬರುತ್ತೆ ಹುಕ್ಕು ಬಂದಾರನ್ನು ಅಪಗರಣಿಗಳು ಫಸ್ಟ್ ಪದ್ಧತಿ ಎಂಗಲನೆ ಕೊಡಪೇರು ಕೊಡದು ಶಿಕ್ಷೆ ಕೊಡಪೇರು ಎಂಚ ನಿಕಲ ಉಂಟು ಮಾತ್ರ ತಪ್ಪು ಮಾತ್ರ ನೆಯ್ಯ ಶಿಕ್ಷೆ ಒಂಜ ಮೂಜಿ ತಿಂಗಳು ಇಜಿನ ಆಜಿ ತಿಂಗಳು ಕಟ್ಬಿಟ್ಟು ಮಾಡ್ಬೇಕು ಮನದ ರೇತಿದೆ ಬರ್ಬೇಕು ಮೂಳಂಚತ್ತೆ ಗಣಗೌರವಾದ ಶಿಕ್ಷೆ ಕೊಡಪೇರು ಕೊನೆಯ ವ್ಯಕ್ತಿಗೆ ದಲಿತ ಪೂಜಾರ ಮಾತಾ ಎತ್ತಿದೆ ಸುತ್ತಲ ಮುಂಚಿನ ಬಳಿ ಪೂಜೆ ಹೆಚ್ಚಾಗಿ ಕೊತ್ತಂಬರಿ ಗೀರಿದ್ದಾರೆ ಕೆತ್ತಿದ ದೋಸೆ ಮಂಡ್ಯ ಸಮಾಜ ಕಲ್ಲು ದಾಟಿದ ಕೆಪ್ಪೇರು ದಾಟಿ ಸಮಕೋಡ್ ಜಿಂಕೆ ಕರ್ಣ ಮನಸ್ಸುಳ್ಳ ಯಾರು ಎತ್ತೊಂದು ಹೋಗ್ಬೇಕು ಅಂದ್ರೆ ರಜೆನಲ್ಲಿ ತುಂಬಾರೆ ಏರೋ ನನಗೆ ತೋರಿ ಬರು ಇವಾಗ ಒಬ್ಬೊಂದು ವಿಷಯ ನಿಗಳು ತುಳುಬ ತಿರೋದಿಲ್ಲ ಯಾರು ಎತ್ತೊಂದು ಹೋಗ್ಬೇಡ ಚಿತ್ರ ಜಾಗೆ ಬಾರಿ ಸಂಚಿಕಾರದ ಅಲ್ಪ ಎಂಗಳ ಅರಸು ನಕಲು ಮಾತವಲ್ಲಿ ಅವಳು ನಿಗಳು ತುಳು ಭಾಷೆ ಬಾತೇರಿಚ್ಚಿ ನಿಗಳ ಭಾಷೆಗಳ ಎಂಗಳ ಭಾಷೆಗಳ ಅಜಗಜಾಂತರ ವ್ಯತ್ಯಾಸ ಅರ್ಥ ಅನರ್ಥ ಅರವಲ್ಲಿ
ಅತಿ ಸದಿಗೆ ದಾನ ಮಂಡೇರಿ ದಬಾಕು 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 ಅಂದ್ರೆ ನನಗೆ ಗೊತ್ತಾಯ್ತು ನಮ್ಮ ಮೂರುಡಿಯರ ಪ್ರಾಯದ ನಿಂಗೆ ಕೇಳಿನಲ್ಲ ನಮಸ್ಕಾರ ಜನ ಅಣ್ಣ ಕೈ ಮುಗಿತುಂಡೆ ತೊಲ್ಮೆ ಸಂದಾಯ ನಮಸ್ಕಾರ ಕೊರುಂಡೆ ಹೆಂಗೆಲ್ಲ ಭಾಷೆ ದಬಾಕು 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 ಅದಕ್ಕ ಗೊಬ್ಬುನ ಈಗ ನೂತ ಇವ ನಡು ಮುಗಿದು ಕೊಡಪಲ್ಲ ಈಗ ಮೂರು ಬಲಿ ಕೊಡ್ಪುನ ಆರಿ ఒక ಮುಲ್ಪದ ಪೂಜೆದ ಭಟ್ರ ಮುಲ್ಪದ ಪೂಜೆದ ಭಟ್ರ ಈ ಬಟ್ಟೆ ಎನ್ನ ಊರದ ಭಟ್ರ ನೀನು ಆತ್ಮಹತ್ಯೆ ಮಾಡ್ತೀನಿ ಮೂರು ಮಾತ ಬೇರಂಗ ಬೇರಂಗಾಯ ಬಂಡ ಅರ್ಥವೇ ಬೇರಂಗಾಯ ಬಂಡ ಬೆರಿಬೇಡ ಅಂದ ದ್ರಾಕ್ಷಿಗಳು ಬಂದಿದೆ ಅವು ಪುನಃ ಮರಕ್ಕೆ ಕಟ್ಟಿದ್ವಿ ಸಾಹಿತ್ಯ ಬಕ್ಕನೆ ಕಟ್ಟಿದ್ವಿ ಮುಕ್ತ ಶುರು ಮಾರ ಅರಿಂಪುರ ಚೂರ್ಣಗೊಂಡದ್ದೆ ಕೊಳಂಬೆ ಉಮೇಶನ ಓ ಪುಣ್ಯಾತ್ಮ ಕೊಳಂಬೆ ಎಂದು ಬಣ್ಣೊಚ್ಚಿ ಕೊಳಂಬೆ ಬಂಡ ಅರ್ಥಲೇತೆ ಕೊಳಂಬೆ ಬಂಡ ನೀರ್ ದೋಸೆ ನೀರ್ ದೋಸೆ ಬಜ್ಜಿ ಬಂಡ ಚಟ್ನಿ ಕರಬಡ ಅತ್ತ ಆರ್ನ ಪುದರ್ ಪುದರ್ ಕರಬಡ ಕರಬಡ ಚೇಂಬರ ಕರಬಡ ನೇನ ಪುದರ್ ಕರಬೋಡ ಆನ ಕುದರೆ ಕರಬೋಡ ಮರೆ ಕುದರೆ ಕರಬೋಡ ಆನ ಕರಬೋಡ ಇದು ಪರಮಾಣ ಇದು ಪರಮಾಣ ಇದು ವಿಚಾರ ಎಲ್ಲ 14 ಬ್ರಹ್ಮಕಲಶ ನಾಗಮಂಡಲ ಮತ್ತು ಬೆಚ್ಚ ಅಂತ ಯಾಕಂದ್ರೆ ಕುದರೆ ಮತ್ತೆ ಅಂಚೆ ವಿಚಾರ ಅರಸು ನಡೆಗೆ ತೋಪೆ ಇನ್ನೊಂದು ದಯಮಸ್ತು ಪುಣ್ಯಾತ್ಮ ಕಾರ್ ಬರ್ತವೆ ತುಳುಟುಂಜಿ ಬಾತೆರ ಗೋಡ್ಸಿ ಯಾನ್ ಹೆಚ್ಚಿನ ಮಲ್ಕುವೆ ಹಾತೆರ ಮಾತನ ಹೆಚ್ಚಿನ ಮಲ್ತಾರ ಐನ ಮಲ್ತನ ಓಯ್ ಸಾತಿಗೆ ಆರ್ನ ಬರಿ ನುಡಿದು ಮರ್ಯಾದೆ ಕೊಡ್ರಿ ನಮಸ್ಕಾರ ಹಾಕಿರಿ ಬಲ ಕೈಲ ಕುಳಿತಿದೆ ದಬಕ್ಕು ದಬಕ್ಕು ಬಣ್ಣ ದಬಕ್ಕು ದಬಕ್ಕು ಬಣ್ಣ ದಬಕ್ಕು ದಬಕ್ಕು ಬಣ್ಣ ಯಾರು ಬಣ್ಣ ಈ ಬಣ್ಣ ದಬಾಕು 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 ತಂಬಾಕು ತಂಬಾಕು ಏನು ಬರ್ತಿಲ್ಲ ನಾಳೆ ದಬಾಕು 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 ಒಳ್ಳೆಯ ಪುದಾರು ಗೊತ್ತಿದ್ದಂಡ ನಾಡು ಒಂದು ಅವಸ್ಥೆ ಪುದಾರು ಮಾಸ್ಕರ್ ಅದನ್ನ ಪುದಾರು ಗೊತ್ತು ಇಪ್ಪೋಂಗ್ರೆ ಇದನ್ನ ಸುರತ್ ಕಾಲ ಅರ್ಥ ಉಂಟು ನಮಗೆ ಮೂರುಡೆಯಲ್ಲ ದಿಕ್ಕರಿಗೆ ಅಣ್ಣ ನಮಸ್ಕಾರ ಬಂದ್ಬಿಟ್ಟಿಗೆ ಎಡ್ಡೆವಾಡಿ 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 ಅದಕ್ಕೆ ಓಂ ಕ್ರ ಓಂ ಕ್ರ ಓಂ ಅನುಭವನೇ వెచ్చబండ ఇప్పుడు మన కాడదకు నిన్న పొసమోని అకేలు ఏరాయ్ ఇడవతి అడియముందలే నిన్న పరిచయ ಎನ್ನ ಪರಿಚಯ ಏರು ಗೊತ್ತಿದೆ ಈ ಏನೇ ಸಂಬಂಧ ಹೋಯ್ತು ನಮ್ಮರ ಈ ಬಣ್ಣ ನಿನ್ನ ಭಾಷೆ ಅರ್ಥ ಮಾರಾಯ ಇನ್ನೊಂದು ಅರ್ಥ ಅಂತ ಇರುಲ್ಲ ನಿಕ್ಕೆ ಈ ಊರು ಭಾಷೆ ಬರಲಿ ಈ ನರಕ
ಆಚರಣೆ ಎದುರಿಗೆ ಹೊರ ಒಂದಿ ರಟ್ಟು ಒಚ್ಚಿನ ಶಬ್ದ ಸೈಲವು ನೋಡ ಓಡ ತಮಾಕು 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 ಗೋಕುಲ ಗೋಕುಲಗೆ ಹೆಣ್ಣು ಪುದಾರೆ ಭಾಸ್ಕರ ಎಂದು ಹೆಣ್ಣು ಓಡೋಡು ಬರುತ್ತದೆ ಹೊರದು ಪುನಃ ಕಾಲ್ ಮುಂದೆ ಹೋಗಿ ನಮ್ಮ ದೈವ ದರ್ಶನ ಕರ್ತವ್ಯ ಕೈಗೊಳ್ತಾರೆ ಇದು ಮುಖ್ಯ ಆಶೀರ್ವಾದ ಭಾಸ್ಕರ ಎಂದು ಓಡೋಡು ಬರ್ತದೆ ಊರಿಗೆ ಬರ್ತಾರೆ ತಿಂಕೆ ಬೋರ್ಡು ತಿಂಕೆ ತಿಂಕೆ ಬೋರ್ಡು ನಾವು ಓದಿಗೆ ಬೋರ್ಡು ಯಾವ ದಿಕ್ಕನ್ನು ಓಡುತ್ತಾರೆ ಆ ನೀರನ್ನು ತೂದು ಬಣ್ಣಿ ಈ ಎಕಡೆ ತುರುಟು ಪಾತ್ರ ಅದಕ್ಕೆ ಒಂದಿನ ಅರ್ಥ ಆಗ್ತದೆ ಅದಕ್ಕೆ ನೀರನ್ನು ತೂದು ಕರ್ಕೊಂಡು ಬಣ್ಣಿ ಕಾಟ್ಬಾಡು ಕರ್ಕೊಂಡು ಬಂದ ಈ ಮರ್ಲೆ ಈ ಮರ್ಲೆ కొంచెం పెట్టి ఆడుతున్నాను మని పండుగ పెదంబు మాట్లాడితే అవి ఎన్నడూ ఎత్తరైతున్నా మొరంపుకు పడతాను ఆకునికి చెప్తాండే ధర్మ మరలేని ఊర్లో వంతకి మరలే కోలేరదండి మరలే నిన్న ಐಕ್ಯ ಬಂದ ಯಾರಲ್ಲ ಉರಿಯಾದಲ್ಲಿ ಧೈರ್ಯದ ಎಂಬುದು ಪಾವಲಿಗಳ ಅಕಲೆಗೆ ಮಾತೇರಿಗಳ ಖುಷಿ ನಾ ಈ ಏನನ್ನ ಮರಲಿ ಅಂತ ಮಾಡಿ ಇದೇನ್ ಪಣೆ ಎಂಕಲ ಖುಷಿ ಆಗುತ್ತೆ ತುಳು ಗೊತ್ತಿತ್ತು ನಾ ಏನ್ ಮಾತ್ರ ಇದೇನ್ ಪಣೆ ಅಕಲೆಗೆ ಮಾತ್ರ ಖುಷಿ ಆಗಿರೋ ಕಾರಣ ಇದ್ದಿಲ್ಲ ಎಂಕಲ ಭಾಷೆಗೆ ಮರಲಿ ಬಂದ ಅರ್ಥ ಇಲ್ಲ ಅಮ್ಮೇಲೆ ಅಮ್ಮೇಲೆ ಹೌದು ಅಮ್ಮೇಲೆ ವಿಷಯ ಬಿಟ್ಟು ಕೈ ಇವತ್ತಿನ ಬೇರೆ ಯಾರ್ಬೋದು ಬಂಡೆ ಆ ಜಿಂಕೆ ಆಗಿ ಕೋಡ್ಗೆ ಕೋಡ್ಗೆ ಜಿಂಕೆ ಇಷ್ಟಪಡ್ತೀನಿ ಎಲ್ಲ ಮಕ್ಕಳು ಬಂದ ಮೇಲೆ ಬೈದಾರು ಮದುವೆ ಬೈದಿನ ಮದುವೆ ಆಡು ಅದು ಮೇಲೆ ಕಬಡ್ಡಿ ಕೊಡ್ಬೆ ಇದು ವಿಷಯ ಹೋದ್ರ ಅಲ್ಲಿಗೆ ಮದುವೆ ಬೈ ಸರಿಗಟ್ಟ ಆನ್ ಸಿಗುತ್ತೆ ಆನ್ ಇಟ್ಟಿಲ್ಲ ಮಿಕ್ಕಿ ಜಿಂಕೆ ಆನ್ ಕೊಡುತ್ತ ಆನ್ ಉಂಡು ಬನ್ನಿ ಆನ್ ಉಂಡು ಬನ್ನಿ ಮದ್ಮೆಗ ಆನತ ಎನ್ನೊಟ್ಟು ಕೊಂಚ ವಿಷಯ ಮಕ್ಕಳು ಎಟ್ಟೆಂದ ತಿಗಲೆಡಿ ಸಾಧಿಕೋಗಿ ಅವೇ ತತ್ತುನಾಡ ಬಾತ ತತ್ತನಾಡ ಸರಿತ ಪೂಜಾರ ಗೋಪುರು ಮುಂಚಿನ ಬಳಿ ಕೂರು ಕಲ್ಲಡ ಹಾಕದ ಕೇಳ್ಪೇರಿ ಪುನರ ಮುಜಿ ಮುಜಿ ಸತ್ತಿ ಕೇಳುವ ಮತ್ತೆ ಮೇಗ ಆನು ಉಂಡ ಉಂಡಿ ಅವರ ಚಿಂಚ ಕೊಡ್ಲ ಒಂದು ಬಣ್ಣ ನೀರು ಈ ಆನಂದ ಕೊಂಡತ ಅದಕ್ಕೆ ಖುಷಿಯಾಗಿ ಕೇಳು ತನಿಯಪ್ಪ ಗಾಡಿ ಅಣ್ಣ ಬಲ ಒಣಸು ಮಾತು ಕೂಡ ತನಿಯಪ್ಪ ಗಾಡಿ ಬಂದು ಮನಸ್ಸು ಜಿಂಕೆ
ಇದಕ್ಕೆ ಮತ್ತೊಂದು ಗೊತ್ತಾ ಈ ಹಳ್ಳಿ ಅಂಚಿನ ಇಲ್ಲಿ ಸಾಧಾರಣ ಲೋಕಗಳು ಓಲ್ಲಪ್ಪ ಪೂರ ಕಾಡಿದೆ ಪುರಾಣಿ ಬಂದ ಮುಂಚೆ ಅಲ್ಲಿ 3,000 ಜನ ಗಿಡ ತಿರ್ಕೊಂಡು ಹತ್ತು 6 ಜನ ಮೊಟ್ಟೆ ಬತ್ತಿಗೆ ಮರ್ಯಾದೆ ಕೊಯ್ಯಿಲ್ಲ ಕಲ್ಪದವರಿಗೆ ಅಧಿಕಾರಿ ಮಲ್ಲ ಅಧ್ಯಕ್ಷ ಮಾತಾಡೋಣ ಕಿರ್ಕಿರ ನಾನು ಮರಳಿ ಗಲಾಟೆ ಪೂರ್ಣ ಬಂಡ ಈ ಮರಳಿ ಬಂಡ ತಗಡೆ ಬಂದ ಖುಷಿ ಖುಷಿ ಆಗ ನಮಕ್ ಅಲ್ಪ ಮರಳಿ ಬಂದ ಆಮೇಲೆ ಚಿಂತೆ ಮಾಡೋದು ಆ ಕೊಂಡು ಬರುವ
ಜಿಂಕೆ ಓಡೆ ಹೋದ್ರು ಖುಷಿ ಮೌನ ದೂರ ನಂತು ಓಡಿಕೊಳ್ಳ ನಮಸ್ಕಾರ ಸೌಮ್ಯ ಅಂತ ಒಂದಂತ ಗೊತ್ತಿಲ್ಲ ಸೀದಾ ಹೋಯಲ್ಲ ಸೀದಾ ನಿನ್ನ ಪುದರೆಂಚ ಇದ್ದಾರೆ ನಿನ್ನ ಪುದರೆಂಚ ಅಂತ ಪಕ್ಷದಲ್ಲಿ ಪುದರೆಂಚ ಅಂತ ಯಾಕೆ ಅಲ್ಲಿ ಕೋಪ ಆಗ್ತಲ್ಲ ಕೋಪನೇ ವಿಷಯ ಕೇಳ್ತೀನಿ ಅರಸು ಮಗಲ ಕತ್ತೋದ್ಯ ಈರ್ ಕೇಳಿ ಯಾನು ಪುದರೆಂಚಿನ ಕೇಳಿ ಆಕಾರನೇ ಬರ್ತಾ ಈರ್ ಕೋತ್ ಕೇಳಿ ಈಗ ಅಂತ ಊರಲ್ಲ ಒಂಚೂರು ಕಮ್ಮಿ ಇದು ಹೆಚ್ಚದ ಮತ್ತೆ ಹೆಚ್ಚಿನ ಪಣ್ಣು ತೆಗೆಲ ಗೊತ್ತಾಗುತ್ತೆ ಇನ್ನ ಪುದರೆಂಚ ಅಲ್ಲ ಪುದರ್ ಧನ್ಯವಾದ ಕೊಡಿ ತಿಂಕೇಳಿ ಕೊಡಿ ಸೀದಾ ಕೊಡ್ತೀನಿ ನಿನ್ನ ಪುದರೆಂಚ ಅಂತ ಕೇಳಿದ್ರೆ ಕೋಪ ఒక కోపపడింది పుల్లల ನಮ್ಮನೆ ಅವಳ ಬೋದ ಈ ಕಾಡು ಪೊನ್ನಡ ಉದಾಹರಿಸಿನಂదుకే ఉన్నాయి అది ఎంకల ఓత క్రమ అంట ತುಳು ಸಂಸ್ಕೃತಿ ಒಂದು ಪುದರೆಂಚದಕ್ಕೆ ಛೆ ಮೂಲ ಮಾತಾಡಕ್ಕೆ ಏನ ಇಂಚಿ ಮಾಡೆ ನಾನು ನತ್ತು ಮೂಲ ಏಳಲ ಕೇಳೋಚಿ ಉದಾಹರಿಸಿನ ವರ್ಣ ಅರ್ಥನೇ ಮೂಲ ಬೇತೆ ಅವಕರಣಿಗೆ ಉದಾಹರಿಸಿನ ವರ್ಣ ಮೂಲ ಅರ್ಥ ದಿನ ಬಲ ಮುತ್ತ ಬರ್ತೆ ನಮ್ಮ ಒಂದೇ ಕೇಂದ್ರ ಕೊರತೆ ಗೋತು ಉತ್ತಮ ನಾವು ಕೊಡ್ತೀವಿ ವಿಷಯ ನಿಖಿಲ ಭಾಷೆಗೆ ನಿನ್ನ ಪುದರೆಂಚ ಅಂತ ಎಂಚ ಮೂಲ ಏಳದಿ ಮಂದಿಗೆ ಏನು ಅಣ್ಣ ಇನ್ನ ಊರೋಳು ಇನ್ನ ಪುದರೆಂಚಿನ ಮೂಲ ಏಳ ದಿಕ್ಕುಂಡ ನಿಗಲೆ ಪುದರೆಂಚಿನ ಅಂತ ಕೇಂದ್ರ ಬಜೀಸುಲ ನಿಗಿ ಬೆಟ್ಟಿಗೆ ಕೇಂದ್ರ ಈ ನಾಯಿ ನನ್ನ ಪುದರೆಂಚ ಅಂತ ಕೇಳೋದಂತ ನಿಖಿಲ ಭಾಷೆಗೆ ನಾನು ಈ ನಾಯಿ ಅವನಿಗೆ ಅವು ಹತ್ತು ಬುಟ್ಟಿ ಆತ್ಮ ಏಳು ತಿಕ್ಕಡಲ್ಲ ಉದಾಹರಣೆ ಈ ನಾಯಿ ಉದಾಹರಣೆಂಚಿನ ಈ ನಾಯಿ ಬಂದ ಪುದರೆಂಚಿನ ಉದಾಹರಣೆಂಚಿನ ನಾಯಿ
ಅಂಚೆ ಬತ್ತಿನೇ